ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜಕ್ಕೆ ಮಾದರಿಯಾಗಿರುವಂತಹ ಒಬ್ಬಳು ಸಹೋದರಿಯನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಇತರ ಹೆಣ್ಣು ಮಕ್ಕಳಿಗೆ ಈ ಹೆಣ್ಮಗಳಿದ್ದಾರೆ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ಜೊತೆಗೆ ಮಾನವೀಯತೆ ಮನುಷ್ಯತ್ವದ ದೃಷ್ಟಿಯಿಂದ ಒಂದು ಅದ್ಭುತವಾಗಿರುವಂತಹ ಕೆಲಸವನ್ನ ಮಾಡಿರುವಂತಹ ಹುಡುಗಿ ಹೆಣ್ಮಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ಪ್ರತಿದಿನ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು, ಇದರ ಬಗ್ಗೆ ನಾವು ಮಾತನಾಡ್ತಾ ಇರ್ತೇವೆ. ಆದರೆ ಇವತ್ತು ಸಮಾಜದ ಒಂದು ಉನ್ನತಿಗೋಸ್ಕರ, ಜೊತೆಗೆ ನಮ್ಮ ಸಮಾಜದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಪುಟ್ಟ ಕಂದಮ್ಮನ ಚಿಕಿತ್ಸೆಗೋಸ್ಕರ ಈ ಒಂದು ಯುವತಿ, ಈ ಒಂದು ಹುಡುಗಿ ಮಾಡಿರುವಂತಹ ಕೆಲಸ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಹಾಗಾಗಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಆ ಹೆಣ್ಮಗಳು ಜೊತೆಗೆ ಆ ತಂಡ ನಮ್ಮ ಜೊತೆ ಇದೆ. ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಕಷ್ಟಗಳು ಬರುತ್ತೆ, ಬೆಟ್ಟದಷ್ಟು ಕಷ್ಟಗಳು ಬರುತ್ತೆ. ಈ ಜೀವನ ಯಾಕಿದೆಯೋ ಅನ್ನುವಂತಹ ಮಟ್ಟದ ಕಷ್ಟಗಳು ಬರುತ್ತೆ. ವಿಚಿತ್ರವಾಗಿರುವಂತಹ ಕಾಯಿಲೆಗಳು ಕೂಡ ಈ ಕಷ್ಟದ ರೂಪದಲ್ಲಿ ಬರುತ್ತೆ. ಆದರೆ ದೇವರು ಪ್ರತಿ ಬಾರಿ ವಿವಿಧ ರೂಪಗಳಲ್ಲಿ ಬಂದು ಆ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನುವಂಥ ನಂಬಿಕೆಯ ಮೇಲೆ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಅದೇ ರೀತಿ ತಮ್ಗೆ ಗೊತ್ತಿದೆ, ರೋಗ ರುಜಿನಗಳು, ಭಯಾನಕವಾಗಿರುವಂತಹ ಕಾಯಿಲೆಗಳು ಮನುಷ್ಯನಿಗೆ ಬಂದೇ ಬರುತ್ತೆ, ಮನುಷ್ಯನಿಗೆಲ್ಲದೆ ಮತ್ಯಾರಿಗೆ ಬರುತ್ತೆ ಅನ್ನುವಂತಹ ಮಾತುಗಳು ಕೂಡ ಇದೆ. ಇದೆಲ್ಲದರ ನಡುವೆ ಒಂದು ಪುಟ್ಟ ಮಗು, 7 ತಿಂಗಳ ಪುಟ್ಟ ಕಂದಮ್ಮ ಅನಾರೋಗ್ಯದಿಂದ ಇದೆ ಅಂತ ಬಂದಾಗ ಈ ಒಂದು ತಂಡ ಜೊತೆಗೆ ಈ ಹೆಣ್ಮಗಳು ಇಡೀ ಸಮಾಜಕ್ಕೆ ಮಾದರಿಯಾಗಿರುವಂತಹ ಕೆಲಸವನ್ನ ಮಾಡಿದ್ದಾಳೆ. ವಿಶೇಷ ಕಾರ್ಯಕ್ರಮ ಭವತಿ ಭಿಕ್ಷಾಂ ದೇಹಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲ್ಯ. ಭವತಿ ಭಿಕ್ಷಾಂ ದೇಹಿ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ತಮ್ಗೆ ಗೊತ್ತಿದೆ, ಈ ಒಂದು ಶೀರ್ಷಿಕೆಯಡಿ ಭವತಿ ಭಿಕ್ಷಾಂ ದೇಹಿ ಅನ್ನುವಂತಹ ಟೈಟಲ್ ನಡಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಯುವಕರು ಮುಂದೆ ಬರ್ತಾ ಇದ್ದಾರೆ ನಮ್ಮ ಸಮಾಜದ ಮುಂದಕ್ಕೆ. ಅಂದ್ರೆ ಅನಾರೋಗ್ಯದಿಂದ ಇರುವಂತಹವರಿಗೆ ಸಹಾಯ ಹಸ್ತವನ್ನ ನೀಡುವಂತಹ ಒಂದು ಕಾರ್ಯಕ್ರಮ ಇದು. ತಾವೆಲ್ಲರೂ ಕೂಡ ನೋಡಿದ್ದೀರಾ, ವಿವಿಧ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಜಾತ್ರೋತ್ಸವ ಅಥವಾ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅಂತ ಬಂದಾಗ ಆ ಭಾಗದಲ್ಲಿ ಒಂದು ಒಳ್ಳೆಯ ಸಮಾನ ಮನಸ್ಕರ ಜೊತೆಗೆ ಸಮಾಜ ಕಟ್ಟುವಂತಹ ಕೆಲಸ ಇರುವಂತಹ, ಸಮಾಜ ಕಟ್ಟುವಂತಹ ಒಳ್ಳೆಯ ಮನಸ್ಸಿರುವಂತಹ ಯುವಕರು ಎಲ್ಲರೂ ಕೂಡ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭ ಒಂದು ಮಗು ಅಥವಾ ಇನ್ನಿತರ ವ್ಯಕ್ತಿಗಳು ಭಯಾನಕವಾಗಿರುವಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಈ ಸಂದರ್ಭ ಅವರುಗಳಿಗೆ ಸಹಾಯವನ್ನ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಆ ಯುವತಿಯರು ಮುಂದಕ್ಕೆ ಬರ್ತಾರೆ. ಅದೇ ರೀತಿ ನಮ್ಮ ಕಣ್ಣ ಮುಂದೆ ಅದೆಷ್ಟೋ ನಮ್ಮ ಸಮಾಜಕ್ಕೆ ಮಾದರಿಯಾಗಿರುವಂತಹ ಯುವಕರಿದ್ದಾರೆ, ಹುಡುಗರಿದ್ದಾರೆ. ಭಯಾನಕವಾಗಿರುವಂತಹ ವಿಚಿತ್ರವಾಗಿರುವಂತಹ ವೇಷಗಳನ್ನ ಹಾಕಿರುವಂತಹ ರವಿ ಕಟಪಾಡಿ ಅವರು, ರಾಮಾಂಜಿ ಅವರು, ಜೊತೆಗೆ ವಿಕ್ಕಿ ಶೆಟ್ಟಿ ಅವರು, ಇಂತಹ ಅನೇಕ ಸಮಾಜ ಸೇವಕರ ಮುಂದಕ್ಕೆ ಇದೀಗ ನಮ್ಮ ಕಣ್ಣ ಮುಂದೆ ಮತ್ತೊಬ್ಬಳು ಸಹೋದರಿ ಇದ್ದಾಳೆ. ನಾವು ಅನೇಕ ಯುವಕರನ್ನು ನೋಡಿದ್ದೇವೆ, ವೇಷ ಹಾಕಿ ಹಣವನ್ನ ಸಂಗ್ರಹ ಮಾಡಿ ಬಳಲ್ತಾ ಇರುವಂತಹವರಿಗೆ, ಸಮಾಜದಲ್ಲಿ ಶೋಷಿತರಾಗಿರುವವರಿಗೆ ಸಹಾಯ ಹಸ್ತವನ್ನ ಮಾಡಿದಂತಹ ಅದೆಷ್ಟು ಯುವಕರನ್ನು ನೋಡಿದ್ದೇವೆ. ಆದರೆ ಈ ಒಬ್ಬಳು ಯುವತಿ ಗೊಂಬೆಯ ವೇಷವನ್ನ ಧರಿಸಿ ಹಣವನ್ನ ಸಂಗ್ರಹ ಮಾಡಿ 7 ತಿಂಗಳ ಪುಟ್ಟ ಕಂದಮ್ಮನ ಜೀವ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಡ್ತಾ ಇರುವಂತಹ ಒಂದು ಕತೆ. ಹಾಗಾಗಿ ನನ್ನ ಜೊತೆ ಇವತ್ತಿನ ನನ್ನ ಸ್ಟುಡಿಯೋದಲ್ಲಿ ಆ ಹುಡುಗಿ ಇದ್ದಾಳೆ. ಯಾರವಳು, ಏನ್ ಮಾಡಿದ್ದಾಳೆ, ಏನು ವೇಷ ಹಾಕಿದ್ದಾಳೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಇಲ್ಲ ಇಲ್ಲ ಎಸಿದು ಗೊಂಬೆಯ ವೇಷ ಧರಿಸಿ ಬಂದಂತಹ ಅಲ್ಲಿ ಸೇರಿರುವಂತಹ ಜನರಲ್ಲಿ ಹಣವನ್ನ ಸಹಾಯ ನಿಧಿಯನ್ನು ಸಂಗ್ರಹ ಮಾಡಿರುವಂತಹ ದೃಶ್ಯಾವಳಿ ತಾವು ನೋಡಿದ್ದೀರಾ. ಇದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಶಿಬರೂರು ಶ್ರೀ ಕೊಡಮಣಿತ್ತಾಯ ಕ್ಷೇತ್ರ ಎಲ್ಲರಿಗೂ ಕೂಡ ಗೊತ್ತಿದೆ. ಅದ್ಭುತವಾಗಿರುವಂತಹ ಜಾತ್ರಾ ಮಹೋತ್ಸವ, ನಮ್ಮ ತುಳುನಾಡು ಕಂಡು ಕೇಳರಿಯದಂತಹ ಒಂದು ಅದ್ಭುತವಾಗಿರುವಂತಹ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಅದು ಕೊಡಮಣಿತ್ತಾಯನ ಶಿಬರೂರು ಕ್ಷೇತ್ರ. ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ಬರುತ್ತೆ ಆ ಕ್ಷೇತ್ರದಲ್ಲಿ. ಈ ಸಂದರ್ಭ ಈ ಬಾರಿಯ ಜಾತ್ರಾ ಮಹೋತ್ಸವ ಏನಿತ್ತು, ಕೊಡಮಣಿತ್ತಾಯನ ಶಿಬರೂರಿನ ಕ್ಷೇತ್ರದ ಜಾತ್ರಾ ಮಹೋತ್ಸವ ಏನಿತ್ತು, ಆ ಸಂದರ್ಭ ಬಹುಶಃ ತಾವೆಲ್ಲರೂ ಕೂಡ ಅನೇಕ ಜನರು ನಮ್ಮ ಕುಡ್ಲವಾಹಿನಿಯ ವೀಕ್ಷಕರು ಶಿಬರೂರು ಕ್ಷೇತ್ರಕ್ಕೆ ಹೋಗಿದ್ದೀರಾ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ, ಗೊತ್ತಿರುವಂತಹ ವಿಚಾರ. ಬಹುಶಃ ಆ ಸಂದರ್ಭ ತಾವೆಲ್ಲರೂ ಕೂಡ ಒಂದು ಗೊಂಬೆಯನ್ನ ನೋಡಿದ್ದೀರಾ. ಆ ಗೊಂಬೆ ತಮ್ಮ ಬಳಿಗೆ ಬಂದು ಒಂದು ಪುಟ್ಟ ಮಗುವಿನ ಒಂದು ಚಿಕಿತ್ಸೆಗೋಸ್ಕರ ನಿಧಿಯನ್ನ ಸಂಗ್ರಹ ಮಾಡ್ತಾ ಇತ್ತು. ತಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಇಂತಹ ಒಂದು ಜಾತ್ರಾ ಮಹೋತ್ಸವಗಳಲ್ಲಿ ಅನೇಕ ಜನರನ್ನ ತಾವು ನೋಡಿದ್ದೇವೆ. ಅಲ್ಲಿ ಯುವಕರು, ಹುಡುಗರು ತುಂಬಾ ಉತ್ಸಾಹದಿಂದ ಮುಂದೆ ಬಂದು ಈ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಪ್ರಪ್ರಥಮ ಬಾರಿಗೆ ನಮ್ಮ ತುಳುನಾಡಿನಲ್ಲಿ, ನಮ್ಮ ತುಳುನಾಡು ಒಂಜಿ ಪೊಣ್ಣು ಬಾಲೆಲ ದುಂಬ ಇದ್ದಲ್ಲ ಯಾನ್ ಸಹಾಯ ಮಲ್ಪಡು ಬಂದ್ಪಂಚಿನ ವಿಚಾರಡ್. ಸೊ ಆ ಪೊಣ್ಣು ಬಾಲೆ ಎಂಕಲ್ನ ಕಾರ್ಯಕ್ರಮ ಇನಿ ಉಲ್ಲಲ್ಲ ಎಂಕಲ ಸ್ಟುಡಿಯೋಡು ಕಾರ್ಯಕ್ರಮನ ಶುರು ಮಲ್ಪಡು. ಆತ್ಮೀಯವಾಯಿನಂಚಿನ ಸ್ವಾಗತ ಮಲ್ತೊಂದುಲ್ಲೆ ರಡ್ಡು ಜನ ಉಲ್ಲೆರ್ ಎಂಕಲೊಟ್ಟಿಗೆ. ಈ ಒಂಜಿ ಗೊಂಬೆದ ವೇಷ ತೂದು ಬತ್ತಾರ. ಆ ವೇಷ ಪಾಡ್ದಿನ ಪನಗ ಮಸನ ಗೊತ್ತು ಆ ಗೊಂಬೆದ ಉಲ ಒಂಜಿ ಆಣು ಉಪ್ಪೆ ಆ ಆಣು ಮಗೆ ಉಪ್ಪೆ ಬಂದು ರಟ್ ಅತ್ ಈ ಸಲ ಆ ಗೊಂಬೆದ ಉಲ ಐತಿನಿ ಪೊಣ್ಣು ಮಗಲು. ಆ ಪೊಣ್ಣು ಮಗಲು ನಿಖಿತಾ ಪನ್ಪುನಂಚಿನ ಪೊಣ್ಣು ಮಗಲು ಎಂಕಲೊಟ್ಟಿಗೆ ಉಲ್ಲ ನಿಂತ ಕಾರ್ಯಕ್ರಮ. ಆತ್ಮೀಯವಾಯಿನಂಚಿನ ಸ್ವಾಗತ ನಿಖಿತಾ. ಸುರುಕಾದ ಹ್ಯಾಟ್ಸ್ ಆಫ್ ನೋಡಿರಿ ಈಗ ಬಾರಿ ಖುಷಿ ಅವನುಂಡು ಈ ಮಲ್ತಿನ ಅಂಚಿನ ಒಂಜಿ ಈ ಒಂಜಿ ಬೇಲೆ ಪುಣ್ಯದ ಬೇಲೆ ಅಂತ ಪನಲ್ಲಿ. ಸೊ ಅಂಚೆನೆ ಈ ನಿಖಿತಾ ಈ ಒಂಜಿ ಗೊಂಬೆದ ವೇಷ ಪಾಡ್ದು ನಿಧಿ ಸಂಗ್ರಹ ಮಲ್ಪುಡು ಪನ್ನಾಗ ಅವು ಅರೆಂದು ಒರಿಯರ್ದ ಆಪಿನಂಚಿನ ವಿಚಾರ ಅತ್ ಐತ ಪಿರೌಡು ಬೇರಿ ಸಹಾಯ ಕೊರ್ನಂಚಿನ ಶಕ್ತಿಲು ಅಕಲ ಒಂಜಿ ತಂಡ ಉಂಡು ಮಹಾಗಣಪತಿ ಸೇವಾ ಟ್ರಸ್ಟ್ ಎಂದು ಐತ ಒಟ್ಟಿಗೆ ಅರ್ನ ಒಂಜಿ ಆತ್ಮೀಯವಾಯಿನಂಚಿನ ಸ್ನೇಹಿತಲ ಅಂದು ದೀಪಾ ಎಂಕಲೊಟ್ಟಿಗುಲ್ಲೇರು. ಆತ್ಮೀಯವಾಯಿನಂಚಿನ ಸ್ವಾಗತ ದೀಪಾ ಇರಗ. ನಮಸ್ತೆ ಮೇಡಮ್. ನಮಸ್ತೆ ಇರಗಳ ಹ್ಯಾಟ್ಸ್ ಆಫ್ ನೋಡು ಸುರುಕಾದು ದಯಪಣಗ ಅರ್ನೊಟ್ಟಿಗೆ ನಿಕುಲ ಸೇರೊಂದು ಈ ಒಂಜಿ ಕೆಲಸ ಮಲ್ತಿನ ಅಂಚಿನ. ಸೊ ಬಾರಿ ಪೊರ್ಲುದ ಪುಣ್ಯದ ಕೆಲಸ, ದೇವರು ಮೆಚ್ಚಿನಂಚಿನ ಕೆಲಸ ಐತ ಒಟ್ಟಿಗೆ ಬುಕ್ಕುಲು ನಿಧಿ ಸಂಗ್ರಹ ಮಲ್ತೀನಿ. ಒಂಜಿ 7 ತಿಂಗಳದ ಎಲ್ಲಿಯ ಬಾಲೆ, ಆ ಬಾಲೆ ಗುಪ್ಪುನಂಚಿನ ಸಮಸ್ಯೆ ಒಂಜಿ ಕಾಯಿಲೆ, ಆ ಕಾಯಿಲೆಗೂ ಬೋಡಾದ ಮುಕ್ಲು ನಿಧಿ ಸಂಗ್ರಹ ಮಲ್ತೊಂದುಲ್ಲೇರು. ಅವು ಬಾಲೆ ಏರು ದಾದ ಕಾಯಿಲೆ ಅಂಡ್ ಐಕ್ ನಮಲ ಕೈಲಾಜಿನ ಸಹಾಯ ಮಲ್ಪಡು ಅವು ದಾದಪ್ಪನ ದುಂಬುಗೆ ನಿಕಲ ಎದುರುಗೆ ದೀಪ ಐತ ಒಟ್ಟಿಗೆ ಸುರುಕಾದ ನಿಖಿತಾ ಒನ್ಸ್ ಅಗೇನ್ ತಮ್ಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ, ಎರಡು ಕೈಗಳನ್ನು ಜೋಡಿಸಿ ಹೇಳ್ತದೆ. ಯಾಕಂದ್ರೆ ಈ ಒಂದು ಸಹಾಯ ಹಸ್ತವನ್ನ ನೀಡುವಂತಹ ಅನೇಕ ಯುವಕರು ನಮ್ಮ ಸಮಾಜ ಮುಂದೆ ಇದ್ದಾರೆ. ಆದ್ರೆ ಆಸ್ ಎ ಹೆಣ್ಮಗಳಾಗಿ ಯಾರು ಕೂಡ ಮಾಡದಂತ ಕೆಲಸವನ್ನ ತಾವು ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಫಾರ್ ದಟ್. ಅಂಡ್ ಕೆಲವು ದೃಶ್ಯಗಳನ್ನ ನಾನು ನೋಡಿದ್ದೇನೆ, ನೋಡಿದಾಗ ಅಲ್ಲಿ ತುಂಬಾ ವೆರಿ ಎಮೋಷನಲ್ ಆಗಿದೆ. ಅಂದ್ರೆ ಬಂದಂತಹ ವ್ಯಕ್ತಿಗಳು ಏನಾದ್ರು ಒಂದು ಸಹಾಯ ಹಸ್ತವನ್ನ ಕೊಟ್ರೆ ಅವರಿಗೆ ಕೈ ಮುಗಿತಾ ಇದ್ದೀರಾ ತಾವು. ಬಹುಶಃ ನಾನು ಇದನ್ನ ಇತರ ವಿಡಿಯೋಗಳಲ್ಲಿ ನಾನು ನೋಡಿರ್ಲಿಲ್ಲ. ಸೊ ದಟ್ಸ್ ವೈ ಮೊದಲದಾಗಿ ಅಭಿನಂದನೆಗಳು. ಎಸ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ಒಂದು ಇನಿಷಿಯೇಟಿವ್ ಯಾಕೆ ಮಾಡ್ಬೇಕು ಅಂತ ಆಯ್ತು ಅಂಡ್ ಹೇಗಿತ್ತು ಅನುಭವ? ಎಸ್ ಅನುಭವ ನಮ್ಗೆ ಫಸ್ಟ್ ಟೈಮ್ ಆಗುದು. ಅಂದ್ರೆ ಈ ತರ ನಾವು ಆಗ್ಬೇಕಂತ ಏನಾಗ್ಲಿಲ್ಲ. ಅಂದ್ರೆ
ಒಂದು ಎಮರ್ಜೆನ್ಸಿಗೆ ಒಂದು ಮಗುವಿಗೆ ಅಲ್ಲ ನಮ್ಮಿಂದ ಏನಾದರೂ ಆದರೆ ಆಗ್ಬೋದು ಸಹಾಯ ಅಂತ. ಮತ್ತೆ ಫ್ಯೂಚರಲ್ಲಿ ನಮಗೆ ಇನ್ನೂ ಹೆಣ್ಣು ಮಕ್ಕಳು ಮುಂದೆ ಬರ್ಬೇಕಂತ ನಮ್ಮ ಆಸೆ. ಕೆಲವರ ಹೆಣ್ಣು ಮಕ್ಕಳ ಮನೆಯಲ್ಲಿ ಬಿಡುವುದಿಲ್ಲ, ಹೆದರಿಕೆ ಏನಾದರೂ ಆಗ್ತದೆ ಹಾಗೆ. ಆದರೆ ಹಾಗೆ ಆಗಲ್ಲ, ನಮ್ಮಿಂದ ಇನ್ನು ಫ್ಯೂಚರಲ್ಲಿ ತುಂಬ ಹೆಣ್ಣು ಮಕ್ಕಳು ಬರ್ಬೇಕಂತ ಆಸೆ ಅಲ್ವಾ? ಓಕೆ ಓಕೆ ಓಕೆ. ನೋಡಿದ್ದೀರಾ ಈ ಹಿಂದೆ ಅನೇಕ ಜನರು ಇಂತಹ ವೇಷಗಳನ್ನ ಹಾಕಿದ್ದೀರಾ. ಯಾಕೆ ತಾವು ಈ ಹಿಂದಿನ ಇನಿಷಿಯೇಟಿವ್ ತೆಗೆದ್ರಿ ನಿಖಿತ್ ಅವರು? ಅಂದ್ರೆ ಆಗ್ಲೇ ಹೇಳಿದಾಗೆ ಯುವಕರು ಹಾಕ್ತಾರೆ, ಯುವಕರು ನಿಧಿ ಸಂಗ್ರಹ ಮಾಡ್ತಾರೆ. ಅಂಡ್ ನಿಖಿತಾ ತಾವು ನಮ್ಗಳಿಗೆ ವಿಚಿತ್ರವಾಗಿರುವಂತ, ಹೌದು ಅದು ನೋಡಿದಾಗ ನಾವುಗಳು ಕೂಡ ಅನ್ಕೊಂಡಿರುವಂತದ್ದು ಯಾರೋ ಒಬ್ರು ಹುಡುಗಿ ಇರ್ತಾರೆ ಅದ್ರೊಳಗಡೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು. ಅಂದ್ರೆ ಹುಡುಗಿ ಈ ರೀತಿ ಹಾಕ್ತಾಳೆ, ವೇಷ ಹಾಕ್ತಾಳೆ ಅಂತ ಬಂದಾಗ ಇಟ್ಸ್ ಅಮೇಜಿಂಗ್ ರಿಯಲಿ. ಅಂದ್ರೆ ತಮ್ಮ ಒಂದು ಮನಸ್ಸು, ಯಾಕಂದ್ರೆ ಹುಡುಗಿರ ಬಂದ ನಮ್ಮ ತಲೆಯಲ್ಲಿ ಬರುವಂಥದ್ದು ಮಾಡರ್ನ್ ಆಲ್ ಆಗಿರ್ಬೇಕು ಅಂಡ್ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಅನ್ನುವಂಥದ್ದು ಹೇಳುವವರು ಇರ್ತಾರೆ. ಅದರಲ್ಲಿ ತಾವು ವಿಭಿನ್ನವಾಗಿ ನಿಲ್ತೀರಾ ತಾವುಗಳು? ಕಾರಣ ನಮ್ಮ ಅಪ್ಪ ಅಂದ್ರೆ ಅಮ್ಮ ಅಂದ್ರೆ ಹೇಳಿದ್ರು ನಿಂಗೇನು ಆಗ್ಬೋದಲ್ಲ ಅಂತ. ಆಗ ನನ್ನ ಮನಸ್ಸಲ್ಲಿ ಬಂತು ನಂಗೂ ಹಾಕ್ಬೋದು ಅಂತ. ಅಮ್ಮ ತಮ್ಮ ಅಪ್ಪ ಸಪೋರ್ಟ್ ಮಾಡಿದ್ರು, ಫ್ಯಾಮಿಲಿ ಸಪೋರ್ಟ್. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್, ಅದೇ ರೀತಿ ಬರ್ತೇನೆ ಮೇಡಮ್. ದೀಪ ಅವರು ಅವರ ಫ್ರೆಂಡ್ ಅಲ್ವಾ, ತಮ್ಮ ಒಂದು ತಂಡ ಮಹಾಗಣಪತಿ ಸೇವಾ ಟ್ರಸ್ಟ್ ಅನ್ನುವಂಥ ಒಂದು ತಂಡ ಇದೆ. ಈ ತಂಡ ಸೇರಿಕೊಂಡು ಮಾಡಿರುವಂತದ್ದು. ಎಸ್, ಈ ಇನಿಷಿಯೇಟಿವ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಳಿ. ಮಗುವನ್ನು ನೋಡಿದಾಗ ತುಂಬಾನೇ ಬೇಜಾರಾಯ್ತು ನಮ್ಮ ಮನೆಯಲ್ಲಿ ಎಲ್ಲ. ನಮ್ಮ ಅಪ್ಪ ಸಹ ಹೇಳಿದ್ರು ಪಾಪ ಮಗು ಎಲ್ಲ ಇದುಂಟು ಒಂದು ಮಾಡಿ ಅಂತ ಹೇಳಿದ್ರು, ಮುಂದೆ ಹೋಗಿ ಮಗುವಿಗೆ ಏನಾದರೂ ನಿಮ್ಮಿಂದ ಆಗುವ ಸಹಾಯ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅಂದರೆ ಇದು ಮಾಡುವುದು ನಾವು 2 ದಿವಸದಲ್ಲಿ ಇದಕ್ಕೆಲ್ಲ ಪ್ರಿಪರೇಷನ್ ಮಾಡಿದ್ದು. ನಾವು 2 ದಿವಸದಲ್ಲಿ ಪ್ರಿಪರೇಷನ್ ಮಾಡಿ 1 ದಿವಸ ಲೀವ್ ತಗೊಂಡು ವರ್ಕಿಗೆ ಕಾಸ್ಟ್ಯೂಮ್ ಎಲ್ಲ ತಗೊಂಡ್ಬಂದು ಮತ್ತು ಬಾಕ್ಸ್ ಸಹ ನಾವು ಅದು ಪ್ರಾಜೆಕ್ಟಿಗೆ ನಿಂತ್ವಿ ಅಲ್ಲ, ಅದರ ಬೆಳಿಗ್ಗೆನೆ ಮಾಡಿದ್ದು. ನಾವು ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದು ಬೆಳಿಗ್ಗೆನೆ. ಓಕೆ 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 ಓಕೆ. ಈ ಒಂದು ತಮ್ಮ ಒಂದು ತಂಡದಲ್ಲಿ ಎಷ್ಟು ಜನರು ಇದ್ದಾರೆ, ಯಾರೆಲ್ಲ ಸೇರಿ? ಈ ಒಂದು 25 ಮೆಂಬರ್ಸ್ ಇದ್ದಾರೆ. 25 ಮೆಂಬರ್ಸ್ ಇದ್ದಾರೆ. ಓಕೆ ಓಕೆ ಓಕೆ. ಹೇಗಿತ್ತು ಆ ಶಿಬರೂರು ಕ್ಷೇತ್ರದಲ್ಲಿ ಆ ಒಂದು ಅನುಭವ ತಮ್ಗಳಿಗೆ? ಈ ಯಾವ ರೀತಿ ಯಾಕಂದ್ರೆ ಶಿಬರೂರು ಜಾತ್ರೆ ಅಂತ ಬಂದಾಗ ಇನ್ನಿತರ ಜಾತ್ರೆಗಳಿಗೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಸಾಮಾನ್ಯ ಜನವಾಗಿ ಸೇರಲ್ಲ, ಜನಸಾಗರ ಹರಿದು ಬರುವಂತದ್ದು. ಆ ಸಂದರ್ಭಗಳಲ್ಲಿ ಶಿಬರೂರು ಜಾತ್ರೆ ಅಂತ ಆ ಜಾತ್ರೆ ತುಂಬಾನೇ ಫೇಮಸ್ ಆಗಿರುತ್ತೆ, ಇತಿಹಾಸ ಪ್ರಸಿದ್ಧವಾಗಿರುತ್ತೆ. ದಟ್ಸ್ ವೈ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ತುಂಬಾನೇ ಸಂತೋಷ. ಹುಡುಗರ ನೋಡಿದ್ದೇವೆ, ಅದ್ರ ಹುಡುಗಿಯರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಇಂತ ಒಂದು ಸಮಾಜಮುಖಿಯಾಗಿರುವಂತಹ ಸೇವಾ ಕಾರ್ಯಗಳಲ್ಲಿ? ತಾವುಗಳು ಮುಂದೆ ಬಂದಿರುವಂತದ್ದೇ ನಮ್ಗಳಿಗೆ ದೊಡ್ಡ ವಿಚಾರ. ಸಮಾಜದಲ್ಲಿ ಇದೊಂದು ಕ್ರಾಂತಿ ಕೂಡ ಹೌದು. ಇನ್ನು ಮುಂದಕ್ಕೆ ಅನೇಕ ಹುಡುಗಿಯರು ಅಂದ್ರೆ ಮೋಜು ಮಸ್ತಿಗಳು ಮಾತ್ರ ನಮ್ಗೆ ಸೀಮಿತವಾಗಿರುವಂತದ್ದು ಅನ್ನುವಂತಹ ವಿಚಾರಗಳನ್ನ ಹೇಳುವವರು. ಎಸ್, ಡೆಫಿನೆಟ್ ಆಗಿ ಇನ್ನು ಮುಂದಕ್ಕೆ ತಮ್ಗಳಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನುವಂತ ನನ್ನ ಒಂದು ಅನಿಸಿಕೆ. ಎಸ್, ಅದಕ್ಕೋಸ್ಕರ ನಮಗೆ ತುಂಬಾ ಖುಷಿ ಆಯಿತು. ಇವರು ಸಹ ವೇಷ ಹಾಕಿದ್ರು, ಇವರು ಸಹ ಮಾಡಿದ್ದು ಒಂದು ಮಗುವಿಗೆ ಹೆಲ್ಪ್. ಮತ್ತು ನನ್ನ ಮನೆಯಲ್ಲಿ ಸಹ ಹೇಳಿದರು ನೀನು ಸಾಕಂತ. ಬಟ್ ನನಗೇನು ಆಗಲಿಲ್ಲ ಹಾಕ್ಲಿಕ್ಕೆ. ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಸಿಕ್ಕಿದ್ರೆ ನಾನು ಖಂಡಿತ ವೇಷ ಹಾಕ್ತೇನೆ, ನನಗೇನು ಬೇಜಾರಿಲ್ಲ. ಮತ್ತು ನನ್ನ ಮನೇಲಿ ಸಹ ಮೊದಲು ಬೇಡ ಅಂತ ಹೇಳಿದರು ವಿಚಾರದಲ್ಲಿ. ಆದರೆ ಏನು ಸಹ ಆಗಲ್ಲ ಅಂತೇಳಿ ನಾನು ಧೈರ್ಯದಲ್ಲಿ ಹೊರಟೆ ಮಗುವಿಗೆಲ್ಲ ಹೆಲ್ಪ್ ಮಾಡೋದಂತ. ಇನ್ನೂ ಸಹ ನಮ್ಮ ಇದರಲ್ಲಿ ಇನ್ನೂ ಸಹ ಹೆಣ್ಣು ಮಕ್ಕಳು ಒಂದು ಹೆಲ್ಪ್ ನೇಚರ್ಗೆ ಬರಬೇಕಂತ ನಮ್ದೆಲ್ಲರದೊಂದು ಆಸೆ. ನಿಜ 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 ನಿಜ. ಸಮಾಜದಲ್ಲಿ ಹೆಣ್ಮಕ್ಳು ಮುಂದಕ್ಕೆ ಬರಬೇಕು ಈ ಒಂದು ಸಮಾಜಮುಖಿಯಾಗಿರುವಂತಹ ಸೇವಾ ಕಾರ್ಯಗಳಲ್ಲಿ ಅನ್ನುವಂಥದ್ದು ಇವರ ಮಾತುಗಳು. ಅದೇ ರೀತಿ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಫೋಟೋ, ನಿಖಿತಾ ಅವರು ಈ ವೇಷವನ್ನ ಹಾಕಿರುವಂತಹ ಫೋಟೋ ಜೊತೆಗೆ ಆ ಮಗುವಿಗೆ ಸಹಾಯ ಹಸ್ತ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಕೆಲಸಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ಪ್ರಶಂಸೆಯ ಮಾತುಗಳು ಕೇಳಿ ಬರ್ತಾ ಇತ್ತು. ಇತರ ಹೆಣ್ಮಕ್ಳಿಗೆ ಈ ಹೆಣ್ಮಕ್ಳು ಮಾದರಿಯಾಗಿದ್ದಾರೆ ಅನ್ನುವಂಥದ್ದು, ಇವರನ್ನ ನೋಡಿ ಕಲೀರಿ ಅನ್ನುವಂಥದ್ದು. ಹಾಗಾಗಿ ನಮ್ಮ ಜೊತೆ ಈ ಒಂದು ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಂದ ಸಮಾಜಕ್ಕೆ ಮಾದರಿಯಾಗಿ ಇನ್ನಿತರ ಒಂದು 10-15 ಸಂಘ ಸಂಸ್ಥೆಗಳು ಮುಂದಕ್ಕೆ ಬರಲಿ, ಇಂಥ ಒಂದು 20-30 ಜನರು ನಿಖಿತಾ ಅವರು ಇನ್ನು ಮುಂದಕ್ಕೆ ಬರಲಿ, ಇಂಥ ಒಂದು ಸೇವಾ ಕಾರ್ಯಗಳು ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ. ಜೊತೆಗೆ ಆ ಒಂದು ಪುಟ್ಟ ಮಗುವಿಗೆ 7 ತಿಂಗಳ ಪುಟ್ಟ ಕಂದಮನಿಗೆ ಒಂದು ಸಹಾಯ ಆಗಲಿ ಅನ್ನುವಂಥದ್ದು ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ. ಅದೇ ರೀತಿ ಕರೆ ಮಾಡಬೇಕು ಅಂಡ್ ಒಳ್ಳೆಯ ಮಾತುಗಳನ್ನ ಆಡಬೇಕು, ಪ್ರಶಂಸೆ ಮಾತುಗಳನ್ನ ಆಡಬೇಕು ಅಂತ ಇದ್ರೆ ಎಸ್, ಮುಕ್ತವಾಗಿರುವಂತಹ ಅವಕಾಶ. ಜೊತೆಗೆ ಆ ಒಂದು ಪುಟ್ಟ 7 ತಿಂಗಳ ಮಗುವಿಗೂ ಕೂಡ ಸಹಾಯ ಹಸ್ತವನ್ನು ನೀಡಬೇಕು ಅಂತ ಹೇಳಿದ್ರು ಕೂಡ ಮುಕ್ತವಾಗಿರೋ ಅವಕಾಶ ಇದೆ. ಕರೆ ಮಾಡಬಹುದು, ಮಾತಾಡಬಹುದು. ಜೊತೆಯಾಗಿ ನಾನು ನೇರವಾಗಿ ಅಲ್ಲಿಯ ಕೆಲವು ದೃಶ್ಯಗಳಿದೆ. ಬಿಫೋರ್ ದಟ್ ನಾನು ನಿಖಿತಾ ಅವ್ರ ಜೊತೆ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಆ ಒಂದು ಜಲಸಾಗರದಲ್ಲಿ ತಾವು ಒಂದು ವೇಷವನ್ನ ಹಾಕಿದ್ದೀರಾ ಅಂಡ್ ಕೆಲವು ದೃಶ್ಯಗಳನ್ನ ನಾನು ನೋಡ್ತಾ ಇದ್ದೇನೆ.
ತಾವು ಹಣವನ್ನ ತೆಗೆದುಕೊಂಡ ನಂತರ ಅಲ್ಲಿ ಕೈ ಮುಗಿಯುವಂತದ್ದು. ನಂಗೆ ಅಲ್ಲಿಯ ರಿಯಲ್ ಆಗಿರುವಂತಹ ವಿಡಿಯೋಗಳನ್ನ ಪ್ಲೇ ಮಾಡಿ, ಅಲ್ಲಿರುವಂತಹ ರಿಯಲ್ ಆಗಿರೋ ವಿಡಿಯೋಗಳನ್ನ. ಎಸ್ 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 ಮೇಡಮ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಂತೋಷ ಸಿಕ್ತು, ಮತ್ತೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಗಿಡ್ಡ ಅಂದ್ರೆ ಸ್ವಲ್ಪ ಜನ ಸಾಗರ ಇತ್ತು, ಹಾಗೆ ನಂಗೆ ನಡಿಲಿಕ್ಕೆಲ್ಲ ಆಗ್ತೇನೆ. ಇವಳಿದ್ದ ಕಾರಣ ನಂಗೆ ಆಗ್ತಿತ್ತು, ಇವಳು ಹಿಂದೆ ಇದ್ಲು. ಆದ್ರೆ ಪ್ರೋತ್ಸಾಹ ತುಂಬಾ ಇತ್ತು, ಅಂದ್ರೆ ಜನರ ಪ್ರೋತ್ಸಾಹ ತುಂಬಾ ಇತ್ತು ನಮ್ಗೆ. ಅದೊಂದು ಖುಷಿ ಆಯ್ತು ನಮ್ಗೆ, ಸಪೋರ್ಟ್ ತುಂಬಾ ಇತ್ತು ನಂಗೆ. ಖುಷಿ ಆಯ್ತು. ಖುಷಿ ಯಾವ ರೀತಿ ಆಯ್ತು ತಮ್ಗೆ? ಅಂದ್ರೆ ಜನರ ಸಪೋರ್ಟ್ ನೋಡಿ. ಕಷ್ಟ ಯಾವ ರೀತಿ ಆಯ್ತು? ಕಷ್ಟ ಅಂದ್ರೆ ಗಿಡ್ಡ ಅದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅದನ್ನ ಒಂದು ವೇಷ ನಾನಲ್ಲ, ಇನ್ನೊಂದು ವೇಷ ನಾನು. ಯಾವ ಈ ವೇಷ ತಾವು? ಈ ವೇಷ ಅಲ್ಲ, ಇನ್ನೊಂದು ವೇಷ. ಇನ್ನೊಂದು ವೇಷ ಜೋಕರ್ ವೇಷ ನಾನು. ಜೋಕರ್ ವೇಷ ತಾವು ಹಾಕಿರುವಂತದ್ದು. ಈ ವೇಷ ಹಾಕಿರುವಂತದ್ದು ಅವರು ಇನ್ನೊಬ್ರು ಹಾಕಿರುವಂತದ್ದು. ಜೋಕರ್ ವೇಷ, ಈ ವೇಷ ಹಾಕಿರುವಂತದ್ದು ತಾವು ಅಲ್ವಾ? ಇದು ತಮ್ಗೆ ಸ್ವಲ್ಪ ಗಿಡ್ಡ ಇದ್ರಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಲ್ವಾ? ಎಷ್ಟು ದಿನ ಹಾಕಿದ್ರೆ? ಒಂದು ದಿವಸ. ಜನರು ಯಾವ ರೀತಿ ರಿಯಾಕ್ಷನ್ಸ್ ಕೊಡ್ತಾ ಇದ್ರು ತಮ್ಗೆ? ಜನರಂದ್ರೆ ಹುಡುಗರಂತೆ ಇಲ್ಲಿ ಎಲ್ಲ ಅಲ್ವಾ? ಆ ದೃಶ್ಯಗಳನ್ನ, ರಿಯಲ್ ದೃಶ್ಯಗಳನ್ನ ಪ್ಲೇ ಮಾಡಿ, ತದನಂತರ ಫೋಟೋಗಳನ್ನ ಪ್ಲೇ ಮಾಡಿ, ಅಲ್ಲಿರುವಂತಹ ಫೋಟೋಗಳನ್ನ. ಓಕೆ ದೀಪ ಅವರು, ಈ ಒಂದು ವಿಚಾರಗಳನ್ನು ಬಂದಾಗ ಅಲ್ಲಿ ಶಿವರೂರು ಕ್ಷೇತ್ರದಲ್ಲಿ ತಾವುಗಳು ಸೇರಿ ಮಾಡಿರುವಂತಹ ಕೆಲಸ ಕಾರ್ಯ, ಮೊದಲಾಗಿ ಆ ಒಂದು ಇನಿಷಿಯೇಟಿವ್ ಹೇಗೆ ತಗೊಂಡ್ರಿ? ಅಂದ್ರೆ ಆ ಮಗುವಿನ ಒಂದು ವಿಚಾರ ತಮ್ಗಳಿಗೆ ಹೇಗೆ ಸಿಕ್ತು, ಹೇಗೆ ಗೊತ್ತಾಯ್ತು? ಅಂಡ್ ಎಸ್, ನಂಗಂದ್ರೆ ಮಗುವಿದು ವಿಚಾರ ಬಂದದ್ದು ನನ್ನ ಗ್ರೂಪಲ್ಲಿ ನೋಡ್ಬೇಕಿದ್ರೆ ನನ್ನ ಮನೆಯಲ್ಲಿ ಹೇಳಿದೆ, ಈ ಥರ ಅಕ್ಕ ಮಗುವಿಗೊಂದು ಇದು ಉಂಟು, ನಾವು ಹೆಲ್ಪ್ ಮಾಡುವ ಅಂತ ನಾನು ಅಕ್ಕನ ಹತ್ರ ಹೇಳಿದೆ. ಅಕ್ಕ ಮತ್ತೆ ಮಾತಾಡಿದ್ರು, ಆಯ್ತಂತ ಹೇಳಿದ್ರು. ಮತ್ತೆ ನಾವು ಈ ವಿಚಾರ ತಕೊಂಡದ್ದು. ಈ ಮಗುವಿಗೊಂದು ಶಿವರೂರದು ಜಾತ್ರೆ ಬಂತಲ್ಲ, ಅಲ್ಲಿ ಒಂದು ಮಾಡುವ ಅಂತ ಎನಿಸಿ ಈ ಮಗುವಿಗೆ ಹೆಲ್ಪಿಂಗಿಗೆ ಹೊರಟದ್ದು ನಾವು. ಎಸ್, ನಿಖಿತ್ ಅವರು, ಈ ಮಗುವಿನ ಒಂದು ವಿಚಾರದ ಬಗ್ಗೆ ತಮ್ಗೆ ಹೇಗೆ ಗೊತ್ತಾಯ್ತು? ನಂಗೆ ಒಂದು ಗೊತ್ತಾದದ್ದು ಇವಲೇ ನಂಗೆ ಕಾಲ್ ಮಾಡಿ ಹೀಗೆ ಉಂಟು, ಹೀಗೆ ಮಾಡುವ ಅಂತ ಇವಲೇ ಹೇಳಿದ್ದು, ಹಾಗೆ ನಂಗೆ ಗೊತ್ತಾದದ್ದು. ಫಸ್ಟ್ ಆಫ್ ಆಲ್ ನಾನು ಈ ವಿಚಾರ ಬಗ್ಗೆ ಮಾತಾಡಿದಾಗ ತಮ್ಮ ಒಂದು ಇಲ್ಲಿ ಹೇಳಿದ್ರಿ ತಂದೆ ತಾಯಿಯ ಪ್ರೋತ್ಸಾಹ ಇತ್ತು, ಸಪೋರ್ಟ್. ನೀವು ಫಸ್ಟ್ ಹೇಳಿದಾಗ ಅಂದ್ರೆ ತಂದೆ ತಾಯಿ ಸಪೋರ್ಟ್ ಇರುತ್ತೆ ಯಾವಾಗ ಅಂತ ಹೇಳಿದ್ರೆ ನಾವು ಕಡೆ ಕೂಡ ನೋಡಿದ್ದೇವೆ, ವೇಷಗಳನ್ನ ಹುಡುಗರು ಹಾಕಿರ್ತಾರೆ. ಸೊ ಆ ಸಂದರ್ಭ ಒಂದು ಸಂಘ ಸಂಸ್ಥೆಯ ಇನ್ನಿತರ ಹುಡುಗರು ಸೇರಿಕೊಂಡು ನಿಧಿಯನ್ನ ಸಂಗ್ರಹ ಮಾಡ್ತಾರೆ. ಅದೇ ತಾವೇ ವೇಷ ಹಾಕ್ತೇವೆ ಅನ್ನುವಂಥದ್ದು ಹೇಳಿದ್ದೀರಾ ತಂದೆ ತಾಯಿಗೆ? ಏನ್ ಹೇಳಿದ್ರು ಅವಾಗ? ಅಂದ್ರೆ ತಂದೆ ತಾಯಿಗೆ ಫಸ್ಟ್ ಅಂದ್ರೆ ಅವರೇ ಹೇಳಿ, ನಿಂಗೆ ಜೋಕರ್ ವೇಷ ಹಾಕ್ಬೋದಲ್ಲ, ನೀನೇ ಸರಿ ಫಿಟ್ ಇದ್ದಿ ಅದಕ್ಕೆ ಅಂತ. ಹಾಗೆ ಮತ್ತೆ ಅಮ್ಮನವ್ರದ್ದು ಅಷ್ಟು ಇದಿರ್ಲಿಲ್ಲ, ಹಾಗೆ ಮತ್ತೆ ನಾನೇ ಹಾಕಿದ್ದು. ಎಷ್ಟು ವೇಷ ಇತ್ತು ತಮ್ಮ ತಂಡದಿಂದ? 4 ವೇಷ ಇತ್ತಾ? ಇನ್ನು 3 ಹುಡುಗರು. ಒಂದು ವೇಷವನ್ನ ತಾವು ಹಾಕಿದ್ರಿ ಹುಡುಗಿಯಾಗಿ. ಏನ್ ಹೇಳಿದ್ರು ತಾವು ಫಸ್ಟ್ ಹುಡುಗಿಯಾಗಿ ವೇಷ ಹಾಕ್ತೀವಿ ಅಂತ ಹೇಳಿದಾಗ? ಅಂದ್ರೆ ಎಲ್ಲರಿಗೆ ತಂದೆ ಬೇಸರ ಇತ್ತು, ಗಿಡ್ಡ ಮತ್ತೆ ಹುಡುಗಿಯ ಕಷ್ಟ ಆಗ್ತದೆ ಜನರ ನಡುವೆ ಹೋಗ್ಲಿಕ್ಕೆ, ಬೇಡ ಇಟ್ಟಿದ್ರು, ಬೇಡ ಹುಡುಗರಿ ಹಾಕ್ಲಿ ಅಂತ, ತುಂಬಾನೇ ಕಷ್ಟ ಯಾಕೆ ನಿಂಗೆ ಅಂತ. ಆದ್ರೆ ನಾನು ಪರವಾಗಿಲ್ಲ, ಮಗುವಿಗೆಲ್ಲ ಮಾಡುವ ಅಂತ ಏನಾಗ್ತದೆ, ಹುಡುಗರು ಯಾಕೆ ಮಾಡ್ಬೇಕು, ಹುಡುಗಿಯರು ಸಹ ಬರ್ಲಿ ಇರ್ತದೆ ಅಂತ ನಾನು. ಹುಡುಗರಿಗೆ ಮಾತ್ರ ಯಾಕೆ, ಹುಡುಗಿರು ಕೂಡ ಸಹಾಯ ಮಾಡಬೇಕು ಅನ್ನೋದಲ್ವಾ? ಒಳ್ಳೆ ವಿಚಾರ. ಜೊತೆಗೆ ಎಸ್, ವಿಷುವಲ್ಸ್ ಬಂತಾ? ಬಿಫೋರ್ ದಟ್ ಅನೇಕ ಕರೆಗಳು ಬರ್ತದೆ, ನಾನು ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರತೀಕ್ ಅಂತ ಹೇಳಿ, ಪುತ್ತೂರಿಂದ. ಪ್ರತೀಕ್ ಅವರು ಪುತ್ತೂರಿಂದ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಹಲೋ ಸರ್, ಮಾತಾಡಿ ಸರ್. ಹಲೋ, ಹೇಳಿ. ನಮಸ್ತೆ. ಹೇಳಿ ಸರ್, ಮಾತಾಡಿ ಸರ್, ಕೇಳ್ತಾ ಇಲ್ಲ. ಯಾವ್ದು ಸರ್? ಹಲೋ ಸರ್, ಕೇಳ್ತಾ ಇಲ್ಲ ಸರ್. ಯುವಶಕ್ತಿ ಗ್ರೂಪ್ ಇಂದ. ಹೇಳಿ ಸರ್, ಹೇಳಿ. ಒಂದು ಸಣ್ಣ ಇದು ಮಕ್ಕಳಿಗೆ ಇದು ಮಾಡಿದ್ರ, ಹೆಲ್ಪ್ ಮಾಡಿದ್ರಲ್ಲ ಭಿಕ್ಷಾಂತಿ ಅಂತ ಹೇಳಿ, ಒಂದು ಮೆಚ್ಚುಗೆಯಲ್ಲಿ ತುಂಬಾ ಇದಾಗ್ತಾ ಉಂಟು, ತುಂಬಾ ಖುಷಿ ಆಗ್ತಾ ಉಂಟು. ಸಣ್ಣ ಇದೊಂದು
ಯಾರು ಲೇಡೀಸ್ ಗಳು ಮಾಡೋದಿಲ್ಲ ಅಂತ ಕೆಲಸ. ನಿಜ 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 ಫ್ಯಾಕ್ಟ್ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಇದೊಂದು ಪ್ರಥಮವಾಗಿ ಮಾಡಿರುತ್ತೆ ಒಬ್ರು ಹೆಣ್ಮಗಳು ಮುಂದಕ್ಕೆ ಬಂದು ಈ ಒಂದು ಕೆಲಸವನ್ನ ಮಾಡಿರೋದು. ಇಷ್ಟು ದಿನ ನಾವು ಗಂಡ್ಮಕ್ಳನ್ನ ನೋಡ್ತಾ ಇದ್ವಿ. ಎಸ್ ಸರ್, ಏನ್ ಹೇಳಿ ಮಾಡ್ತೀರಾ? ಎಸ್ ಸರ್, ಮಾತಾಡಿ. ಕೇಳ್ತಾ ಇದೆಯಾ ಸರ್? ಹಲೋ ಸರ್, ಕೇಳ್ತಾ ಇದೆಯಾ? ಓಕೆ, ತಮ್ಮ ಲೈನ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್. ಓಕೆ ಲೈನ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ಕರೆ ಇದೆ. ಓಕೆ, ಜೊತೆಗೆ ಅಲ್ಲಿಯ ಕೆಲವು. ಓಕೆ, ಹಲೋ ಸರ್, ನಮಸ್ತೆ. ಹಲೋ ನಿತಿನ್ ಅವರು ನಮಸ್ತೆ. ನಟರಾಜ್ ಪಚ್ಚನಾಡಿ ಮಾತಾಡ್ತಿರೋದು. ನಮಸ್ತೆ ನಟರಾಜ್ ಅವರು, ನಮಸ್ತೆ ಸರ್. ನಮಸ್ತೆ. ಅಲ್ಲಿ ಕುತ್ಕೊಂಡವರು ನಿಖಿತಾ ಅಂತಲ್ಲ, ನಾವೆಲ್ಲ ಮಂಗಳೂರಿನವರು ಸೇರಿ ಅವರನ್ನು ತುಳು ಅಪ್ಪನ ಮೋಕ್ಯದ ಮಗಲು ಅಂತ ಕರಿತೇವೆ. ಯಾಕೆಂತ ಹೇಳಿದ್ರೆ ನಿಸ್ವಾರ್ಥ ಸೇವೆಗೆ ಇನ್ನೊಂದು ಹೆಸರು ನಿಖಿತಾ ಅಂತ. ನಾವು ನಮ್ಮ ಅನೇಕ ಸೇವೆಗಳ ಜೊತೆ ಅವರು ಕೈ ಜೋಡಿಸಿ ನಮ್ಮೊಟ್ಟಿಗೆ ಅನೇಕ ಸೇವೆಗಳ ಜೊತೆ ಇದ್ರು. ಅವ್ರು ಹೇಗೆ ಅಂತ ನಮ್ಗೆ ಗೊತ್ತುಂಟು. ಅವ್ರು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವಂತಹ ಮಂಗಳೂರಿನ ಹುಡುಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಒಂದು ಸೇವೆಯ ಮನೋಭಾವನೆ ಎಲ್ರಿಗೂ ಬರುದಿಲ್ಲ. ಎಷ್ಟೇ ಕೋಟಿಗಟ್ಟಲೆ ಇದ್ರು, ಎಷ್ಟೇ ಆಸ್ತಿ ಇದ್ರು, ಸೇವೆ ಮಾಡ್ಬೇಕು ಅಂತ ಹೇಳುವ ಮನೋಭಾವನೆ ಬರುವುದು ಕೆಲವರಲ್ಲಿ ಮಾತ್ರ. ಅಂತಹ ಮನೋಭಾವನೆ ಇರುವವರಲ್ಲಿ ನಿಖಿತಾ ಕೂಡ ಒಬ್ರು. ಅವ್ರು ಏನು ಲಾಸ್ಟ್ ತಿಬರೂರಲ್ಲಿ ಮಾಡಿದ್ರು, ಅದಕ್ಕಿಂತ ಹಿಂದೆ ಅನೇಕ ಸಾಮಾಜಿಕ ಕೆಲಸಗಳನ್ನು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಾಕ್ಟಿಕಲ್ ಆಗಿ ಮನೆಗೆ ತೆರಳಿ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಇರ್ಬೋದು, ತುಂಬಾ ಕೆಲಸ ಮಾಡಿದ್ದಾರೆ. ನಾವು ನೋಡಿದಂತ ವಿಷಯ. ನಮ್ಮೊಟ್ಟಿಗೂ ಕೆಲವು ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡವರು. ನಿಖಿತಾ ಅವ್ರಿಗೆ ಈ ಒಂದು ವೇದಿಕೆಯಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ, ನಿಜವಾಗಿ ಅವರ ತಂದೆ ತಾಯಿಗೆ ನಿಜವಾಗಿ ನಾವು ಕೃತಜ್ಞತೆ ಹೇಳಬೇಕು. ಮಂಗಳೂರಿನ ಜನತೆ ಇಂತಹ ಒಂದು ಸೇವೆ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ. ಇನ್ನು ಮುಂದೆ ಇಂಥ ಕೆಲಸ ಮಾಡ್ಕೊಂಡು ಹೋಗ್ಲಿ. ನಮ್ಮೆಲ್ಲರ ಬೆಂಬಲ ಅವರಿಗೆ ಸದಾ ಇರ್ತದೆ. ನಿಖಿತಾ, ಆಲ್ ದಿ ವೆರಿ ಬೆಸ್ಟ್. ದೇವರು ಒಳ್ಳೇದ್ ಮಾಡ್ಲಮ್ಮ. ಬ್ಯೂಟಿಫುಲ್ ನಟರಾಜ್ ಪಚ್ಚನಾಡಿ, ಥ್ಯಾಂಕ್ ಯು ಸೊ ಮಚ್ ಕಾಲ್ ಮಾಡಿದಕ್ಕೆ. ಜೊತೆಗೆ ತಾವುಗಳು ಕೂಡ ಸಮಾಜ ಸೇವೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರಿನ ಉದ್ದಕ್ಕೂ ಕೂಡ ಅನೇಕ ಜನರು ತಮ್ಮ ಹೆಸರನ್ನು ಕೂಡ ಪ್ರಶಂಸೆಯ ಮಾತುಗಳನ್ನ ಆಡ್ತಾರೆ ತಾವು ಮಾಡುವಂತಹ ಸಮಾಜ ಸೇವೆ ಕೂಡ. ಅಂಡ್ ಅಟ್ ದ ಸೇಮ್ ಟೈಮ್ ಎಸ್, ನಟರಾಜ್ ಅವರು ಹೇಳಿರುವಂತಹ ವಿಚಾರ, ತಾವು ಇನ್ನಿತರ ಕೆಲಸಗಳ ಮಾಡಿದ್ರು. ಇದು ಫಸ್ಟ್ ಟೈಮ್ ಅಲ್ಲ ಹಾಗಾದ್ರೆ? ಈಗ ಬೇರೆ KR ನಟ್ಟಿಗೆಲ್ಲ ಹೋಗಿ ಬ್ಯೂಟಿಫುಲ್. ಏನೆಲ್ಲ ಮಾಡ್ತೀರಾ? ಬೇರೆಲ್ಲ ಕೆಲಸ ಮಾಡಿದ್ದೀರಾ? ಓಕೆ, ಯಾಕೆ ಈ ಒಂದು ಸೇವೆ ಮಾಡ್ಬೇಕು ಅನ್ನೋಂತ ಒಂದು ಇಂಟೆನ್ಷನ್? ಅಂದ್ರೆ ಈಗ ನಾವೇ ಬಡವರು, ಅದೇ ನಮ್ಗಿಂತ ಬಡವರು ತುಂಬಾ ಮಂದಿ ಇರ್ತಾರೆ. ಈಗ ಹೋಗೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಎಷ್ಟು ಮಂದಿ ಹೇಗೆ ಇರ್ತಾರೆ. ಕೆಲವರ ಮನೆ ನೋಡ್ಲಿಕ್ಕೆ ಆಗಲ್ಲ ನಮ್ಗೆ, ಅಷ್ಟು ಬಡವರು ಇರ್ತಾರೆ. ಆ ಕಾರಣಕ್ಕೆ ಬ್ಯೂಟಿಫುಲ್, ಮೆಚ್ಚಿದೆ. ನಾವೇ ಬಡವರು, ಆಗ ನಮ್ಗಿಂತ ಬಡವರು ಇರ್ತಾರೆ. ಎಸ್, ನಿಜ. ಈ ಒಂದು ಮಾತುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಎಸ್, ನಾವು ಇಂತಹ ಮನಸ್ಥಿತಿ ನಮ್ಮಲ್ಲಿ ಬೆಳೆಯುತ್ತೆ ಯಾವತ್ತೂ ಕೂಡ. ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ಅಂದ್ರೆ ತಮ್ಮ ಸಂಘ ಸಂಸ್ಥೆ ಮಾಡುವಂಥದ್ದು, ತಮ್ಮ ಸಂಘ ಸಂಸ್ಥೆ ಹೇಗೆ? ಎಲ್ಲ ಕಡೆ ಇರ್ತೇವೆ, ನಮ್ಮ ಟೀಮ್ ಕಡೆಯಿಂದಲೇ ನಾವು ಹೋಗ್ತೇವೆ. ಈಗ ನಟರಾಜನ ನಟ್ಟಿಗೆ ಹೋಗ್ತೇವೆ, KR ನಟ್ಟಿಗೆ ಹೋಗ್ತೇವೆ, ಗಣೇಶನ ನಟ್ಟಿಗೆ ಹೋಗ್ತೇವೆ. ಓಕೆ. ಒಟ್ಟಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಲ್ವಾ? ಇಲ್ಲಿ ಸಂಘ ಸಂಸ್ಥೆ ಮುಖ್ಯ ಅಲ್ಲ, ನಾವು ಮಾಡುವಂತ ಕೆಲಸ ಮುಖ್ಯ ಆಗಿರುತ್ತೆ. ಒಟ್ಟಿನಲ್ಲಿ ಅದರಿಂದ 4-5 ಜನರಿಗೆ ಸಹಾಯ ಆಗ್ಬೇಕು. ವೆರಿ ಬ್ಯೂಟಿಫುಲ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ ಸರ್? ಹೇಳಿ ಸರ್, ತಮ್ಮ ಹೆಸರು? ಹಲೋ ಸರ್, ಕೇಳ್ತಾ ಇದೆಯಾ? ತಮ್ಮ ಹೆಸರು? ಗಣೇಶ್ ಅಂತ ಮಂಗಳೂರಿಂದ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ. ನಮಗೆ ಬಾರಿ ಒಂದು ಖುಷಿ ಆಗ್ತಾ ಉಂಟು. ನೀವೊಂದು ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನಿಮ್ಮ ಟಿವಿಯಿಂದ ಪರದಿಂದ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಈಗ ಈ ಬೆಳೆಯುತ್ತಿರುವ ಈ ಇಬ್ಬರು ಹುಡುಗಿಯರು ಇನ್ನಷ್ಟು ಹುಡುಗಿಯರಿಗೆ ಒಂದು ಪ್ರೇರಣೆ ಆಗಲಿ ಅಂತ ನಾವು ದೇವರಲ್ಲಿ ಆಶಿಸ್ತೇವೆ. ನಮ್ಮ ಆಶಯ ಕೂಡ ಅದೇ. ಆ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಸರ್. ಅಂಡ್ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ತಾವು ಬಹುಶಃ ತಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಈ ಸಂದರ್ಭ ಈ ಹಿಂದೆ ಅವರು. ಯಾಕಂದ್ರೆ ತಾವುಗಳು ಕೂಡ ಸಹಾಯ ಹಸ್ತವನ್ನ ಮಾಡ್ತಾ ಇದ್ದೀರಾ, ಅಂದ್ರೆ ತಾವುಗಳು ಸಪೋರ್ಟ್ ಆಗಿದ್ದೀರಾ. ಸೊ ದಟ್ಸ್ ವೈ ಅವರು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಇದು ಹೆಮ್ಮೆಯ ವಿಚಾರ, ಖುಷಿ ತರುವಂತಹ ವಿಚಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ರಾಕೇಶ್. ಪೊಳದಿಂದ ರಾಕೇಶ್ ಅವರು. ಮಾತಾಡಿ ರಾಕೇಶ್ ಅವರೇ. ಓಕೆ, ತುಂಬಾ ಖುಷಿ ಆಗ್ತಂತು ಈ ಲೈವ್ಗೆ ಬಂದ ದೇವರು. ತುಂಬಾ ಸಮಾಜ ಸೇವೆ ಕೂಡ ಮಾಡ್ತಿದ್ದಾರೆ. ಹೇಳಿ ಸರ್. ಹಾಗೆ ಖುಷಿಯಿಂದ ಒಂದು
ಮಾತಾಡುವಂತ ಆಯ್ತು. ಓಕೆ ಓಕೆ, ಬ್ಯೂಟಿಫುಲ್ ಥ್ಯಾಂಕ್ ಯು ಸರ್. ನಿಜ ಇವರು ಮಾಡುವಂತ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಅಲ್ವಾ. ಇನ್ನು ಮುಂದೆ ಇವರಿಗೂ ಸಪೋರ್ಟ್ ನಮ್ಮ ಕಡೆಯಿಂದ ಇದೆ. ಯಾವ್ದು ಸರ್? ಸಪೋರ್ಟ್ ನಮ್ಮ ಕಡೆಯಿಂದ ಇದೆ ಎಲ್ಲ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ದೀಪಕ್ ಕಡ್ಡಿ ಮಾತಾಡ್ತಾ ಇರೋದು. ದೀಪಕ್ ಕಡ್ಡಿ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಾವು ಕೂಡ ಸ್ನೇಹ ಬಂಧು ಬಳಗ ಅಂತ ಅಡ್ಡೇರ್ ಪದ ಒಂದು ಲಾಸ್ಟ್ ಟೈಮ್ ಒಂದು ಕುಡುಪಲ್ಲಿ ಷಷ್ಠಿಯ ಹೊತ್ತಿನಲ್ಲಿ ಮನೋಜ್ ಒಂದು ಪೇಷಂಟ್ ಗೋಸ್ಕರ ನಾವು ಕೂಡ ಒಂದು ಜ್ಯೋತಿ ಭಿಕ್ಷಾ ಅಂದ್ರೆ ಒಂದು ಅಭಿಯಾನ ಮಾಡಿದ್ವಿ. ನಿಜ, ಗೊತ್ತಿರ್ಬೋದು ನಿಮಗೆ, ಸಾಮಾಜಿಕ ಜಾಲತಾಣದಲ್ಲಿ. ಹೌದು ಸರ್. ಇದು ಕೂಡ ಒಂದು ದೇವರ ಮೆಚ್ಚುವಂತ ಕೆಲಸನೇ. ಯಾಕಂದ್ರೆ ನಾವು ಕೂಡ ಅದರಲ್ಲಿ ಅನ್ವಯಿಸಿದ್ದೇವೆ, ಎಷ್ಟು ಕಷ್ಟ ಅಂತ ಹಾಕಿ ಆ ವೇಷವನ್ನು ಹಾಕಿ. ಯಾಕಂದ್ರೆ ಹೆಣ್ಮಕ್ಳು ಯಾವ್ದಕ್ಕೂ ಬರುದಿಲ್ಲ. ಯಾಕಂದ್ರೆ ಈಗ ಮನೆಯೊಂದು ಅಂಗಡಿಗೆ ಹೋಗಿದ ಅಂದ್ರೆ ಕೂಡ ಯಾರು ಕೂಡ ಅದಕ್ಕೊಂದು ಇದಕ್ಕೆ ಒಂದು ಹೆಜ್ಜೆ ಇರುವುದಿಲ್ಲ. ಯಾಕಂದ್ರೆ ಇವರೊಂದು ಹ್ಯಾಟ್ಸ್ ಆಫ್. ಯಾಕಂದ್ರೆ ನಾವು ಕೂಡ ಒಂದು ದಿನಕೂಲಿ ಕೆಲಸ ಮಾಡುವವರು ಕೂಡ ಅವತ್ತು ಒಂದು ಕುಡುಪಿನ ದಿವಸದಲ್ಲಿ ನಾವು ಕೂಡ ಒಂದು ಸಮಾಜ ಸೇವೆಗೋಸ್ಕರ ಅದೊಂದು ಪೇಷಂಟ್ಗೋಸ್ಕರ ನಾವು ಕೂಡ ಒಂದು ಹಣ ಕಲೆಕ್ಟ್ ಮಾಡಿದ್ದೇವೆ ಅದಕ್ಕೋಸ್ಕರ. ಯಾಕಂದ್ರೆ ನಮ್ಮ ಜನಗಳನ್ನ ನಾವು ಒಟ್ಟು ಯಾರೆಲ್ಲ ಫ್ರೆಂಡ್ ಸರ್ಕಲ್ ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ಒಟ್ಟು ಮಾಡೋದು ಒಂದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಇವರು ಹೆಣ್ಮಕ್ಳು ಇದನ್ನು ಮಾಡಿದ್ದಾರೆ, ಗ್ರೇಟ್. ನಮಗೆ ಕೂಡ ಇವರೆಲ್ಲ ಸ್ಫೂರ್ತಿ. ಯಾಕಂದ್ರೆ ರವಿ ಕಟಪಾಡಿಗೆ ನಾವೆಲ್ಲ ಅವರ ನಮಗೆ ಸ್ಫೂರ್ತಿ. ಯಾಕಂದ್ರೆ ಇವರು ಕೂಡ ನಮಗೆಲ್ಲ ಸ್ಫೂರ್ತಿ. ದೇವರ ಮೆಚ್ಚುವಂತ ಕೆಲಸ ಹೀಗೆ ಮಾಡ್ತೇವೆ. ನಿಖಿತಾ ಅವರಿಗೆ ಆದಂತ ದೀಪ ಅವರಿಬ್ಬರಿಗೂ ಕೂಡ ಶುಭಾಶಯಗಳ ದೇವರು ಅನುಗ್ರಹ ಶಿವರವರಿನ ಕೊಡುವಂತ ಯಾವಾಗ್ಲೂ ಅನುಗ್ರಹ ಇರುತ್ತೆ. ಇನ್ನೂ ಕೂಡ ಸಾಮಾಜಿಕ ಸೇವೆಯನ್ನು ಮಾಡ್ತೇವೆ. ದೇವರ ಮೆಚ್ಚುವಂತ ಕೆಲಸ ಇಷ್ಟೇ ಹೇಳ್ತೇನೆ. ಯಾಕಂದ್ರೆ ಇದೊಂದು ಸಾಮಾಜಿಕ ಸೇವೆ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿ. ಅದನ್ನು ನೀವು ಮಾಡೋದು ತುಂಬಾ ಒಳ್ಳೆ ವಿಷಯ. ಅದು ದೇವರ ಮೆಚ್ಚುವಂತ ಕೆಲಸ ಇದು, ಹೀಗೆ ಮಾಡ್ತೇವೆ. ಹಾಗೆ ಒಂದು ತಮ್ಗಳ ಕೆಲಸದ ಬಗ್ಗೆ ಕೂಡ ನಮ್ಗೆ ಹೆಮ್ಮೆ ಇದೆ ಸರ್. ಯಾಕಂದ್ರೆ ಕುಡುಪು ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ತಾವು ಹೇಳಿದ್ದೀರಾ, ಇದನ್ನು ನಾವು ನೋಡಿದ್ದೇವೆ. ನಮ್ಮ ವಾಹಿನಿಯಲ್ಲೂ ಕೂಡ ಅದರ ಬಗ್ಗೆ ಸುದ್ದಿಯನ್ನ ನಾವುಗಳು ಬಿತ್ತರ ಮಾಡಿದ್ವಿ. ಅಂಡ್ ಆ ಮನೋಜ್ ಅನ್ನುವಂತಹ ಯುವಕನಿಗೆ ತಾವುಗಳು ಮಾಡಿರುವಂತಹ ಸಹಾಯ ಹೆಮ್ಮೆ ತರುವಂತದ್ದು. ಇಂತಹ ಒಂದು ಮಾನವೀಯ ಗುಣಗಳು ತಮ್ಗಳಲ್ಲಿದೆ, ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಗಳಿಗೂ ಕೂಡ ಯಾಕಂದ್ರೆ ನಾವೇನು ಗಂಡ್ಮಕ್ಳು ಮಾಡಿದ್ದೇವೆ, ಇವರು ಅದಕ್ಕಿಂತ ಮಿಗಿಲು ತಾವು ಹೇಳಿದ್ರಿ. ಕರೆಕ್ಟ್, ಒಂದು ಮಾತನ್ನ ತಾವು ಹೇಳಿದ್ರಿ. ಏನಂತ ಹೇಳಿದ್ರೆ, ಇಲ್ಲಿಂದ ಅಲ್ಲಿಗೆ ಅಂಗಡಿಗೆ ಹೋಗಿ ಏನಾದ್ರು ತನ್ನಿ ಅಂತ ಹೇಳಿದ್ರು ಕೂಡ ಈಗಿನ ಕಾಲದ ಹೆಣ್ಮಕ್ಳು ತರಲ್ಲ. ಅಂಡ್ ಇಂಥದ್ರಲ್ಲಿ ಯಾಕಂದ್ರೆ ಇವರು ಆ ಕೆಲಸವನ್ನು ಬಿಟ್ಟು ಇಂಥ ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ನಿಜಕ್ಕೂ ಅದು ದೇವರು ಮೆಚ್ಚುವಂತ ಕೆಲಸ. ಇವರನ್ನು ನಾನು ದೇವತೆಗಳಿಗೆ ಹೋಲಿಸ್ತೇನೆ, ಅಶ್ವಿನಿ ದೇವತೆಗಳಿಗೆ. ಯಾಕಂದ್ರೆ ನಾವು ಗ್ರೇಟ್ ಇವರು. ಥ್ಯಾಂಕ್ ಯು ಸರ್. ಇವರೇ ನಮಗೆ ಸ್ಫೂರ್ತಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹಲೋ, ನಾನು ಕಾರ್ಕಳದಿಂದ ಹರೀಶ್ ಅಂತ ಹೇಳಿ. ಕಾರ್ಕಳದಿಂದ ಹರೀಶ್ ಅವರು, ನಮಸ್ತೆ ಸರ್. ನಮಸ್ತೆ ಹರೀಶ್ ಅವರು, ಮಾತಾಡಿ ಸರ್. ಹಲೋ, ಹರೀಶ್ ಸರ್, ಮಾತಾಡಿ ಸರ್. ಏನ ಹೆಣ್ಮಕ್ಳ ಇದು ಕೆಲಸ ಉಂಟಲ್ವಾ? ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಹೆಣ್ಮಕ್ಳ ಕೆಲಸ ಬಾರಿ ಶ್ಲಾಘನೀಯ, ಒಪ್ಪುವಂತದ್ದು. ಅದೇ ರೀತಿಯಲ್ಲಿ ಹೆಣ್ಮಕ್ಳಿಗೆ ಒಂದೊಂದು ಸಜೆಷನ್ ಏನಂತ ಹೇಳಿದ್ರೆ, ಇವರು ಪಾಪ ಈ ಫಂಕ್ಷನ್ ನಲ್ಲಿ ಅದನ್ನ ಇದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಣ. ಅದೇ ರೀತಿ ಇವರು 200 ನಮ್ಮ ಈ ಸ್ಟೇಟ್ ನಲ್ಲಿರುವಂತ 2 ಜಿಲ್ಲೆಯ MLAಗಳು, ಪೊಲಿಟಿಷಿಯನ್ಗಳು, ಇಂಡಸ್ಟ್ರಿಯಲಿಸ್ಟ್ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಹೀಗೆ ಮಾಡಿದೆ, ನಿಮ್ಮಿಂದ ಏನಾದ್ರೂ ಸಹಕಾರ ನಮ್ಗೆ ಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಇವರು ಎಣಿಸಿದ್ಕಿಂತ 10 ಪಾಲು ಅದರಲ್ಲಿ ಅವರಿಗೆ ಬರ್ತದೆ. ಅವರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು ಮಾತ್ರ. MLA ಅವರು ಏನೇನ್ ಮಾಡಿದ್ರೆ ಹಣ ಅಂತಲ್ಲ ಅವ್ರ ಹತ್ರ. ಈ ಒಂದು ಒಳ್ಳೆ ಕೆಲಸ ಸೇರಿದಾಗ ಅವರು ಕೊಡದಿದ್ದ ಅವರಿಗೆ ವ್ಯಾಲ್ಯೂ ಇಲ್ಲ. ಬಟ್ ನಿಜ ಅದನ್ನ ಅವರ ಹಿಂದ್ಗಡೆ ಅವ್ರಿಗೆ ಎಲ್ಲರದ್ದು ನಂಬರ್ ಕೊಡಿ ಆ ಹೆಣ್ಣು ಮಕ್ಕಳಿಗೆ. ಆ ಮಕ್ಕಳ ಇದಲ್ಲದೆ ಅವ್ರಿಗೆ ಪಾಪ ದೇವರು ಒಳ್ಳೇದು ಮಾಡ್ತಾರೆ. ಅವರ ಪ್ರಯತ್ನದ ಒಳ್ಳೆ ಕೆಲಸ ಅದು. ಅದಕ್ಕೆ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಇದು ಆ ಮಗುಗೆ ಹೇಳುವ ರೀತಿಯಲ್ಲಿ ಅದು 10-18 ಲಕ್ಷ ರೂಪಾಯಿನ ಖರ್ಚುಂಟು ಅದಕ್ಕೆ. ಆ ಕಾಯಿಲೆ ಅದೊಂದು ಕಾಯಿಲೆ ಅದಕ್ಕೆ ಒಂದು ಹೆಸರುಂಟು, ನನಗೆ ಏನಂತ ಗೊತ್ತಿಲ್ಲ. ಅಷ್ಟು ಹಣ ಕಲೆಕ್ಟ್ ಆಗ್ಬೇಕಂತಂದ್ರೆ ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರನ್ನ ನಾವು ಹೀಗೆ ಮಾಡಿದ್ರೆ ಟಿವಿಯಲ್ಲಿ ಬಂದಿದೆ ಹಿಂದಿದ್ದವ್ರು ನಾವು ಅಂತ ಹೇಳಿ ಅವ್ರ ಹತ್ರ ಅವರು ಇದು ಕೇಳಿದವಾಗ ಅವರು ಇಲ್ಲ. ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸರ್.
7 ತಿಂಗಳ ಒಂದು ಪುಟ್ಟ ಕಂದಮ್ಮ, ಅನಾರೋಗ್ಯದಿಂದ ಇರುವಂತಹ ಕಂದಮ್ಮ, ಆ ಕಂದಮ್ಮನಿಗೆ ಸಹಾಯ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಬಂದಿರುವಂತಹ ಈ ಹೆಣ್ಮಕ್ಳು ನಿಜವಾಗ್ಲೂ ಸಮಾಜಕ್ಕೆ ಮಾದರಿ. ಏನು ಅಂತ ಹೇಳಿದ್ರೆ ಆ ಒಂದು ಪುಟ್ಟ ಕಂದಮ್ಮಗಿರುವಂತಹ ಕಾಯಿಲೆ, ಆ ಕಾಯಿಲೆ ಬಗ್ಗೆ ಕೂಡ ಹೇಳ್ತೇವೆ. ಅಂಡ್ ಇನ್ನು ಮುಂದಕ್ಕೆ ಏನ್ ಸಮಸ್ಯೆ ಇದೆ ಅದರ ಬಗ್ಗೆ ಕೂಡ ನಾವು ಮಾತಾಡ್ಬೇಕು. ನೇರವಾಗಿ ಆ ಪುಟ್ಟ ಕಂದಮ್ಮನ ತಂದೆಯ ಜೊತೆ ಕೂಡ ನಾನು ಮಾತನಾಡ್ತೇನೆ. ಜೊತೆಗೆ ಅಲ್ಲಿರುವಂತಹ ದೃಶ್ಯಗಳು ಬರ್ತಾ ಇದೆ. ಆ ಕ್ಷೇತ್ರದಲ್ಲಿ ಯಾವ ರೀತಿ ಇವರು ಭವತಿ ಭಿಕ್ಷಾಂ ದೇಹಿ ಅನ್ನುವಂತಹ ಅಭಿಯಾನವನ್ನ ಮಾಡಿದ್ರು, ಯಾವ ರೀತಿ ಸೇವೆಯನ್ನ ಅಲ್ಲಿ ಸಲ್ಲಿಸಿದ್ರು ಅನ್ನುವಂಥ ಅನೇಕ ಕರೆಗಳು ಬರ್ತಾ ಇದೆ. ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಆ ದೃಶ್ಯಗಳನ್ನ ಪ್ಲೇ ಮಾಡಿ ದಯಮಾಡಿ. ಇಲ್ಲ ಇದು ಮಾನವೀಯತೆಗೆ ಶ್ರೇಷ್ಠ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೆಣ್ಮಕ್ಳು ಮಾಡಿರುವಂತಹ ಸೇವೆ ಕೆಲಸ ನಿಜವಾಗ್ಲೂ ಅಮೋಘವಾಗಿರುವಂಥದ್ದು ನೋಡುವಾಗ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಸುಜೇಂದ್ರ ಅಂತ ಹೇಳಿ ಪೆರಡೂರಿಂದ ಮಾಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ನಿಖಿತಾ ಸಿಸ್ಟರ್ ಹತ್ರ ಮಾತಾಡಿ ಸರ್, ಇದ್ದಾರೆ, ಮಾತಾಡಿ ಸರ್.
ಗುಡ್ ಜಾಬ್ ಮೇಡಮ್ ಸರ್. ಹಲೋ. ಮಾತಾಡಿ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ, ಮಾತಾಡಿ. ಅವರು ಖಾಲಿ ನನಗೆ ಒಂದು 2 months ಆಯ್ತು ಅವರು ಪರಿಚಯ ಆಗಿ. ಅವರು ಎಷ್ಟು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತ ಡೈಲಿ ಅವ್ರ ಸ್ಟೇಟಸ್ ಅಲ್ಲಿ ಗೊತ್ತಾಗ್ತದೆ. ಹೌದಾ? ಇದು ಮುಂಚೆ ಅಲ್ಲ, ಇದಕ್ಕಿಂತ ಮುಂಚೆ ಅಲ್ಲಿ ಬಸ್ ಅಲ್ಲೆಲ್ಲ ತುಂಬಾ ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ಹಿಂದುತ್ವಕ್ಕೆ ಹುಡುಗಿಯರು ಬರುದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಇವರು ಎಲ್ಲೇ ಫಂಕ್ಷನ್ ಇದ್ದು ಕೂಡ ಇವರು ಹೋಗ್ತಾರೆ. ನಮ್ಗೆ ಹೆಮ್ಮೆ ಆಗ್ತದೆ. ಹೀಗೆ ಇವರು ಮಾಡ್ತಾ ಇರ್ಲಿ ಮುಂದೆ ಸಹ. ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ. ಎಸ್, ಕರೆ ಕಟ್ ಆಗಿದೆ. ಎಸ್ ಮೇಡಮ್, ತಮ್ಮ ಒಂದು ಕೆಲಸವನ್ನು ಎಲ್ಲರೂ ಕೂಡ ಪ್ರಶಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಏನು ಹೇಳ್ತೀರಾ? ತುಂಬಾನೇ ಖುಷಿ ಆಗುತ್ತೆ. ಅನೇಕ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ ಅಂಡ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಹೊಸತ್ತು, ಜೊತೆಗೆ ಇಂತಹ ಮನಸ್ಥಿತಿ ಬೇಕು, ಆದ್ರೆ ಎಲ್ಲರಲ್ಲೂ ಕೂಡ ಇರಲ್ಲ. ಸೊ ಅದಕ್ಕೋಸ್ಕರ. ಎಸ್ ಸರ್, ಖುಷಿ ಆಯ್ತಂದ್ರೆ ಎಲ್ಲ ಸಪೋರ್ಟ್ ಆಗಿದ್ದಾರೆ. ಇಂಥ ಅಣ್ಣನವ್ರು ಸಿಕ್ಕಿದ್ ನನ್ನ ಭಾಗ್ಯ. ಅಂದ್ರೆ ನಂಗೆ ಅಣ್ಣ ಇಲ್ಲ, ತಮ್ಮ ಮಾತ್ರ ಇರೋದು. ಇಂಥದ್ದು ಇವರೆಲ್ಲ ಸ್ವಂತ ಅಣ್ಣನ ತರ ಇದ್ದಾರೆ. ಇವರೆಲ್ಲ ಸಿಗ್ಬೇಕಾದ್ರೆ ನಮ್ಗೆ ಭಾಗ್ಯ. ಅಷ್ಟು ಸಪೋರ್ಟ್ ಆಗಿ ನಮ್ಗೆ ಏನಾದ್ರೂ ಸಹ ಅವ್ರು ಬರ್ತಾರೆ. ನಮ್ಗೆ ಏನು ಕಷ್ಟ ಬಂದ್ರು ಸಹ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಏನ್ ಮಾಡ್ತಾ ಅಮ್ಮ, ಇದ್ದಾರೆ? ಅಪ್ಪ, ತಮ್ಮ, ನಾನು. ಏನ್ ಮಾಡ್ತಾ ಇದ್ದಾರೆ? ಅಮ್ಮ ಹೀಗೆ ಜಾಬ್ ಹೋಗ್ತಾ ಇದ್ದಾರೆ, ವಿಕೆ ಫರ್ನಿಚರ್ಗೆ. ಅಪ್ಪ ಹೋಟೆಲಿಗೆ ಜಾಬ್ ಹೋಗ್ತಾ ಇದ್ದಾರೆ. ನಾನು ಕಂಪನಿಗೆ ಹೋಗ್ತಾ ಏನು ಕೆಲಸ ಮಾಡ್ತಾ ಇದ್ದೀರಾ ತಾವು? ಬಜಾಜ್ ಫೈನಾನ್ಸ್ ಅಲ್ಲಿ 1 month ಆದದಷ್ಟೇ. ಮೇಡಮ್, ತಾವು ಏನ್ ಮಾಡ್ತಾ ಇದ್ದೀರಾ? ನಾನು ಸಹ ಬಜಾಜ್ ಫೈನಾನ್ಸ್ ಅಲ್ಲಿ ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ 2 ವರ್ಷ. ಬ್ಯೂಟಿಫುಲ್. ಯಾಕಂದ್ರೆ ಇವರೊಂದು ಸೇವೆ, ಆ ಮನಸ್ಥಿತಿ ನಿಜವಾಗ್ಲೂ ಕೂಡ ಅಮೇಸಿಂಗ್. ಅದ್ರಲ್ಲೇ ಒಂದು ಮಾತಲ್ಲೇ ಗೊತ್ತಾಗುತ್ತೆ, ನಾವು ಬಡವದ್ರು ಕೂಡ ನಮ್ಗಿಂತ ಬಡವರು ಇರ್ತಾರೆ ಅನ್ನುವಂಥದ್ದು. ಸೊ ಅವರಿಗೋಸ್ಕರ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ನೋಡಿ, ಅದು ಅಮೇಸಿಂಗ್ ಅನ್ನುವಂಥದ್ದು. ಯಾಕಂದ್ರೆ ಇದು ಎಲ್ಲರಲ್ಲೂ ಕೂಡ ಬರಲ್ಲ. ಅದರಲ್ಲೂ ಕೂಡ ಈಗಿನ ಕಾಲದ ಹೆಣ್ಮಕ್ಳು ಹೇಳಿ ಕೇಳಿ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಇತರರಿಗೆ ಸಹಾಯ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಬಂದಿರುವಂತಹ ಈ ಹೆಣ್ಮಕ್ಳು ಇಡೀ ನಮ್ಮ ಸಮಾಜಕ್ಕೆ ಮಾದರಿ ಆಗ್ತಾರೆ. ಹಿಂದೆ ಕರೆ ಮಾಡಿರುವಂತಹ ವ್ಯಕ್ತಿಯು ಕೂಡ ಹೇಳಿರುವಂತಹ ಮಾತು ಕೂಡ ಅದೇ ರೀತಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಮೇಡಮ್? ನನ್ನ ಹೆಸರು ನಯನ ಅಂತ, ಗುರುಪುರದಿಂದ ಮಾತಾಡ್ತಾ ಇದ್ದೀನಿ ನಾನು. ನಯನ ಅವರು, ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. నిఖితా దీప ఇలా పరిచయం అండి నిఖిలేదు నిఖిల్ జాబ్ మంటే నాయన పనులు గుర్తండి ನಮಸ್ತೆ. ಫಸ್ಟ್ ಆಫ್ ಆಲ್ ನಿಖಿತನ್ ಮುರಣಿ ತೋಲಿ ಪುನಗ ಹಿಂಗ್ ಗೊತ್ತಿದ್ದಿ ನಮ್ಮನೆ ಸ್ಟಾಫ್ ಇಂಚಿ ನಮ್ಮೆಲ್ಲ ಸೇವೆಗೆ ಹೋಗ್ತಿರ ಬಂದು ಖುಷಿ ಅಣ್ಣ ಇಂಕ ಮಕ್ಳು ದೊಡ್ಡ ಜನ ಎಲ್ಲ ತೂದು ನನಾಗ್ ಮಕ್ಳಿಗೆ ಸಮಾಜ ಸೇವೆ ಮಾಡ್ತಾರೆ. ನನ್ನಂತ ಅವಕಾಶ ಎಡ್ಡೆ ಸಿಕ್ಕಡು ಪಾಪ ತಕ್ಲಿಗೆ ಸಹಾಯ ಮಾಡ್ತಾರೆ. ಮಕ್ಳು ನಂಚಿನ ಪ್ರತಿಭೆ ನನಾತು ದುಂಬು ಬರಡು ಬಂದೆ ಆಶಯ ಮಕ್ಳಿಗೆ ದೇವರ ಮಕ್ಳಿಗೆ ನನ್ನ ಪೆದ್ದ ಬಂದ್ಪಡು ಬಂದೆ ಆಶೀರ್ವಾದ ಆಚೆ. ಮೇಡಮ್, ಅಂದಾಗೆ ನಯನ ಅತೆ. ಓಕೆ. ಐ ಮೀನ್ ಯಾರು ಇವರು? ಓಕೆ. ತಾವು ಇವರ ಮ್ಯಾಮ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮೇಡಮ್, ಒಂದು ರಿಕ್ವೆಸ್ಟ್, ನಿಮ್ಮ ಇನ್ನಿತರ ನಿಮ್ಮ ಯಾವತ್ತೂ ಕೂಡ ಇದೇ ರೀತಿ ಸಪೋರ್ಟ್ಗಳು ಬೇಕಾಗುತ್ತೆ ಈ ಒಂದು ಹೆಣ್ಮಕ್ಳಿಗೆ. ಸಮಾಜ ಕಟ್ಟುವಂತಹ ಕೆಲಸಗಳಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗೋಣ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಯನ ಅವರು, ಇದು ಎಸ್ ಏನ್ ತಮ್ಮ ಮೇಡಮ್ ಅಂತ ಹೇಳಿದ್ರೆ ನಮ್ಮ ಆಫೀಸ್. ಓಕೆ. ಎಸ್, ವೆರಿ ಬ್ಯೂಟಿಫುಲ್. ತಮ್ಮ ಒಂದು ಕೆಲಸವನ್ನ ಪ್ರಶಂಸೆ ಮಾಡಿದ್ದಾರೆ. ಕಾಲ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಶಾಕ್. ಓಕೆ, ಬ್ಯೂಟಿಫುಲ್. ಇಲ್ಲ, ಒಳ್ಳೆ ಕೆಲಸ ಅಂತ ಬಂದಾಗ, ನೀವು ಇತರರಿಗೆ ಒಳ್ಳೇದು ಬಯಸ್ತೀರ ಅಂತ ಬಂದಾಗ ಅದೆಷ್ಟೇ ಕಷ್ಟ ಬಂದ್ರು ಕೂಡ ಎಸ್ ನಮ್ಗಳಿಗೆ ಒಳ್ಳೇದೇ ಆಗುತ್ತೆ. ಅಂಡ್ ತಮ್ಮ ಕೆಲಸವನ್ನ ರೆಕಗ್ನೈಸ್ ಮಾಡಿದ್ದಾರೆ. ಅಂಡ್ ಇದು ಖುಷಿಯ ವಿಚಾರ ಕೂಡ ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಯನ ಅವರು ಕರೆ ಮಾಡಿದ್ದಕ್ಕೆ. ಅಂಡ್ ತಮ್ಮಲ್ಲೂ ಕೂಡ ಒಳ್ಳೆಯ ಮನಸ್ಸಿದೆ. ಇವರು ಮಾಡಿರುವಂತಹ ಕೆಲಸವನ್ನ ತಾವು ಶ್ಲಾಘಿಸಿದ್ದೀರಾ, ಪ್ರಶಂಸೆಯ ಮಾತುಗಳನ್ನ ಆಡಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಯನ ಮೇಡಮ್ ಅವರಿಗೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಪ್ರದೀಪ್ ಅವರು. ಪ್ರದೀಪ್ ಸರ್, ನಮಸ್ತೆ. ನಮಸ್ತೆ ಸರ್. ಪ್ರದೀಪ್ ಅವರು, ನಮಸ್ತೆ ಸರ್. ಮಾತಾಡಿ. ಅವರಿಬ್ಬರಿಗೂ ಪರಿಚಯ ಇದೆ ಪ್ರದೀಪ್ ಅವರಿಗೆ? ಹೌದು.
ಸೇವಾ ಟ್ರಸ್ಟ್ ನ ಪ್ರದೀಪ್ ಅವರು. ನಮಸ್ತೆ ಸರ್, ನಮಸ್ತೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ತಾವುಗಳು ಮಾಡ್ತಾ ಇರುವಂತಹ ಈ ಒಂದು ಸಮಾಜ ಸೇವೆ, ಸಮಾಜ ಕಟ್ಟುವಂತ ಕೆಲಸ ಹೆಮ್ಮೆ ಇದೆ ನಮ್ಗಳಿಗೆ. ಅಭಿನಂದನೆಗಳು. ಜೊತೆಗೆ ತಮ್ಮ ಒಂದು ಸೇವೆಯಲ್ಲಿ ಈ ಒಂದು ಹೆಣ್ಮಕ್ಳು ಕೂಡ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಇದು ಇಡೀ ತುಳು ನಾಡು, ನಮ್ಮ ತುಳು ಮಾತಾ ಪೆರ್ಮೆ ಅನ್ಕೊಂಡ ವಿಚಾರ. ಎಸ್ ಸರ್, ಪಾತಿರ್ಲಿ ಸರ್, ಪಾತಿರ್ಲಿ. ಅಲ್ಲ ಸರ್, ನಂಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ, ಈಚಿನವರ ಹತ್ರ. ನನ್ನ ಹತ್ರ? ಓಕೆ, ಮಾತಾಡಿ ಮಾತಾಡಿ ಮಾತಾಡಿ. ವಿಷಯ ಏನಂದ್ರೆ, ಮೊನ್ನೆ ಇದು ಶಿಬರೂರಲ್ಲಿ ಕಲೆಕ್ಷನ್ ಮಾಡೋ ಟೈಮಲ್ಲಿ ಯಾವ್ದೋ ACP ಕಮಿಷನರ್ ಎಲ್ಲ ಬಂದು ನಮ್ಗೆ ಅಡ್ಡ ಹಾಕಿದ್ರಂತೆ. ಕಮಿಷನರ್ ಇದೆಲ್ಲ ನೀವು ಮಾಡಬಾರ್ದು ಇದೆಲ್ಲ ಅಂತ ಹೇಳಿ. ಸರ್, ಇದು ಯಾವ್ದು ಮಟ್ಟಿಗೆ ನಾವು ಮಾಡಿ ತಪ್ಪು ಅಂತ ನಮ್ಗೆ ಬೇಕಾಗಿತ್ತು. ಯಾರು ಬಂದು ಅಡ್ಡ ಹಾಕಿರುವಂತದ್ದು? ಸರ್, ನಾವಿಲ್ಲಿ 4 ಟೀಮ್ನವರಲ್ಲಿ ಇದೇ ರೀತಿ ನಮ್ ತರನೇ 4 ಟೀಮ್ನವರು ಟ್ರಸ್ಟ್ನವರು ಕಲೆಕ್ಷನ್ ಮಾಡ್ತಾ ಇದ್ರು. ಸೊ ಯಾರಿಗೋ ಏನೋ ಪಾಪದವ್ರಿ, ನಮ್ಗ ಮಗುವಿನ ಮನೆಯವ್ರದ್ದು ಪರಿಚಯ ಇಲ್ಲ, ಏನಿಲ್ಲ, ವಿಷಯ ಸಿಕ್ತು, ನಾವು ಕಲೆಕ್ಷನ್ ಮಾಡ್ಲಿಕ್ಕೆ ಇದ್ ಮಾಡಿದೀವಿ, ನಾವು ಅಮೌಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ. ಸೊ ಇಂಥದ್ರಲ್ಲಿ ರಾತ್ರಿ ಪೊಲೀಸ್ನವರು ಬಂದು ಇಂಥದನ್ನ ಮಾಡಬಾರ್ದು, ನೀವೆಲ್ಲ ಫ್ರಾಡ್ ಮಾಡ್ತೀರಾ ಅಂತ ಹೇಳಿ ಇದ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದ್ಲಿದ್ದು ಪ್ರೂಫ್ ಎಲ್ಲ ಇದೆ ನಮ್ಮ ಹತ್ರ, ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಈ ಟೈಮಲ್ಲಿ ಅವರೇ ಇದ್ರು, ದೀಪಾ, ನಿಖಿತಾ, ಇವರೆಲ್ಲ ಇದ್ರು, ನಮ್ಮ ಇನ್ನು ತುಂಬಾ ಗೆಳೆಯರೆಲ್ಲ ಇದ್ರು ಅಲ್ಲಿ. ಏನ್ ಮಾಡೋಣ ಅಂತೀರಾ? ಇದಕ್ಕೆಲ್ಲ ಇದಕ್ಕೊಂದು ನೀವೊಂದು ನಿಮ್ ಮಾತು ನಮ್ಗೆ ಇದಾಗ್ಬೇಕು ಅಂದ್ರೆ ಸಮಸ್ತ ಜನತೆ ನೋಡ್ತಿರುವಾಗ. ಫ್ಯಾಕ್ಟ್ ಅಲ್ಲ, ಕೆಲವು ವಿಚಾರಗಳಲ್ಲಿ ಎಸ್, ಪೊಲೀಸ್ ಅಧಿಕಾರಿಗಳು, ಸರ್ಕಾರದ ಒಂದು ವ್ಯವಸ್ಥೆ, ಸರ್ಕಾರದ ಒಂದು ಪ್ರತಿನಿಧಿಗಳು ಅಂತ ಬಂದಾಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮನವರಿಕೆ ಆಗ್ಬೇಕು. ಯಾಕಂದ್ರೆ ನಾವು ನಾಡಿದ್ದೀಗ 1ನೇ ತಾರೀಕಿಗೆ ಹೊಸ ವರ್ಷ ದಿನನ್ನು ಹೊಸ ಒಂದು ಕಾರ್ಯದ ಮುಖಾಂತರ ಚಾಲನೆ ಕೊಡ್ಬೇಕು ಅಂತ ಹೇಳಿ ನಾನು 1ನೇ ತಾರೀಕಿಗೆ ಇದನ್ನ ಮಾಡ್ತೀನಿ, ಹಮ್ಮಿಕೊಂಡಿದ್ದೀನಿ ಇದನ್ನ ಶಿಬರೂರಿನಲ್ಲಿ. ಹೌದು, ಶಿಬರೂರಿನಲ್ಲಿ ಅವರ ಗುತ್ತಿನ ಮನೆಯವರ ಮುಖಾಂತರ, ಯಜಮಾನರ ಮುಖಾಂತರನೇ ಅದನ್ನು ಆ ಪಾಪದ ಫ್ಯಾಮಿಲಿಗೆ 2 ಫ್ಯಾಮಿಲಿಗೆ ಕೊಡ್ಬೇಕಂತ ಹೇಳಿದೀವಿ ಆ ಅಮೌಂಟ್ ನ. ಒಳ್ಳೆ ವಿಚಾರ, ಒಳ್ಳೆ ಕೆಲಸ. ಆ ದಿನ ACP ಕೂಡ ಕರಿಬೇಕು ಅಂತ ಹೇಳಿ ನಾನು ಡಿಸೈಡೆನ್ಸ್ ಮಾಡಿದೀವಿ. ಅಲ್ಲ, ಇಲ್ಲಿ ಬೇರೆ ಬೇರೆ ತಂಡಗಳು ಇತ್ತಲ್ವಾ? ಆ ಸಂದರ್ಭ ಸರ್ಕಾರದ ಪ್ರತಿನಿಧಿಗಳಾಗಿ ಸರ್ಕಾರದ ಒಂದು ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಅವರುಗಳು ಅವರ ಕೆಲಸವನ್ನ ಮಾಡಿದ್ದಾರೆ ಬಹುಶಃ. ಅದನ್ನು ಬಿಟ್ಟರು ಬೇರೆ ಏನಿಲ್ಲ. ಎಲ್ಲರೂ ಕೂಡ ನಮ್ಮ ಆಸ್ತಿಕರೇ. ಸೊ ಹಾಗಾಗಿ ಬಂದಾಗ ನಾನು ಕೂಡ ನೋಡಿದ್ದೇನೆ, ಕಮಿಷನರ್ ಕೂಡ ಕೊಡಮಣಿತ ಕ್ಷೇತ್ರಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ರು. ಅವರು ಕೂಡ ಆದ್ರೆ ಕ್ಷೇತ್ರದಿಂದ ಯಾವುದೇ ನಮ್ಗೆ ತೊಂದರೆ ಆಗಿಲ್ಲ. ಕ್ಷೇತ್ರದಿಂದ ತುಂಬಾ ಸಪೋರ್ಟಿವ್ ಆಗಿ ಮತ್ತೆ ಕಾಲ್ ಮಾಡ್ಬಿಟ್ಟು ಮರುದಿವ್ಸನೂ ನಿಲ್ಲಿ, ನೀವು ನಾವಿದ್ದೀವಿ, ಯಾರು ಪೊಲೀಸ್ ಬಂದ್ರು ನಾವು ಮಾತಾಡ್ತೀವಿ ಅಂತ ಹೇಳಿ ನಮ್ಮನ್ನ ರಿಟರ್ನ್ ಕರೆದಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಕಳೆದ ವರ್ಷ ಕೂಡ ನಾವೇ ಮಾಡಿದೀವಿ. 1,15,000 ರೂಪಾಯಿ ನಾವು ಕಲೆಕ್ಷನ್ ಮಾಡಿ ಅಡ್ಯಾರ್ ಪದವಿಯನ್ನ ದರ್ಶನ್ ಎಂಬ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಅವರಿಗೆ ಕೊಟ್ಟಿದ್ದೀವಿ. ಅದು ಕೂಡ ಈ ಟೈಮಲ್ಲಿ ನಿಖಿತಾ ಮತ್ತೆ ಹಂಗೆ ಚಂದುಕೋಟೆನ ಮತ್ತೆ 4 ಜನ ಒಟ್ಟಾಗಿ ವೇಷ ಎಲ್ಲ ಧರಿಸಿದ್ದಾರೆ. ಲಾಸ್ಟ್ ಟೈಮ್ ಮಹಿಷಾಸುರನ ವೇಷ ಧರಿಸಿ ಇಬ್ರು ಸಂತೋಷ್ ಪೂಜಾರಿ ಮತ್ತೆ ವಿಜೇಶ್ ಅಂತ ಹೇಳಿ ಇಬ್ರು ಇದ್ ಮಾಡಿದ್ರು. ಇಲ್ಲ, ಅಲ್ಟಿಮೇಟ್ಲಿ ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಾ. ಒಂದು ಅವರು ಹೇಳುವಂತ ಒಂದು ವಿಚಾರವನ್ನ ಅವರು ಹೇಳಿದ್ದಾರೆ. ತದನಂತರ ತಮ್ಗಳಿಗೆ ಏನು ಅಡೆತಡೆಯನ್ನ ಮಾಡಿಲ್ಲ ಅಲ್ವಾ? ಹೌದು, ಏನು ಅಡೆತಡೆ ಇಲ್ಲ. ರಾತ್ರಿ 9 ಗಂಟೆಗೆ ನಾವು ನಿಲ್ಲಿಸಿ ಬಿಟ್ಟಿದ್ದಾರೆ ನಮ್ಮನ್ನ. ಹೌದೌದು. ಇನ್ನು ಮುಂದಕ್ಕೆ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳಿಯಾ? ಹೌದು, ಏನ್ ಮಾಡುದು ಅಂತ ಹೇಳಿ ಅದಕ್ಕೊಂದು ವಿಷಯ ಅಂದ್ರೆ ಈ ತರ ಮೀಡಿಯಾದ ಮುಖಾಂತರ ಪಬ್ಲಿಷ್ ಮಾಡಿದ್ರೆ ಮುಂದಕ್ಕೆ ಏನಾದ್ರು ತೊಂದರೆ ಆಗ್ಲಿಕ್ಕಿಲ್ಲ ಆಸೆ ಸರ್, ನಿಮ್ಮಿಂದ ಪಬ್ಲಿಷ್ ಆದ್ರೆ ಅಂತ ಹೇಳಿ. ಸರಿ ಸರ್, ಹಾಗಾದ್ರೆ ನಾನೊಂದು ವಿಚಾರವನ್ನ ನಿಮ್ಮ ಮುಂದಕ್ಕೆ ಗಮನಕ್ಕೆ ನಾನು ತರ್ತೇನೆ. ತಾವೊಂದು ಕೇಳಿರುವಂತ ಒಂದು ಸೊಲ್ಯೂಷನ್ ಗೋಸ್ಕರ ಅಥವಾ ಕೇಳಿರೋ ಒಂದು ವಿಚಾರಕ್ಕೋಸ್ಕರ ಅಂದ್ರೆ ನಮ್ಗೆ ಅದ್ರಲ್ಲಿ ₹1 ಅಂತ ಜಾಗದಲ್ಲಿ ಕಲೆಕ್ಷನ್ ಮಾಡಿದ್ದ ಅಮೌಂಟ್ ನಮ್ಗೆ ₹1 ಬೇಡ. ಓಕೆ, ಹಾಗಾದ್ರೆ ಇದಾಗಬೇಕದು, ಸಂದಾಯ ಆಗ್ಬೇಕದು. ಓಕೆ ಅದೇ ಒಂದು ನಾನು ಹೇಳುವಂತದಾದ್ರೆ ಏನ್ ಮಾಡಿ ಅಂತ, ಇನ್ನು ಮುಂದಕ್ಕೆ ಇಂತಹ ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನ, ಸೇವಾ ಕಾರ್ಯಗಳನ್ನ ತಾವು ಮಾಡ್ತೀರಿ ಅಂತ ಬಂದಾಗ ಈ ಒಂದು ಮಗು ಅಥವಾ ಇನ್ನಿತರ ಮಗು ಅಥವಾ ಏನು ಆ ಕಾಯಿಲೆಗಳಿರುತ್ತೆ, ಇದ್ರ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಇದೆ, ಪಾಪ ಆವಾಗ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಜಾತ್ರಾ ಮಹೋತ್ಸವಗಳಿಗೆ ತೆರಳ್ತೀರಾ ಅಂತ ಬಂದಾಗ ಅಧಿಕೃತವಾಗಿ ತಾವುಗಳು ಈ ಒಂದು ಏನು ಮಗು ಇದೆ, ಆ ಮಗು ಅಥವಾ ಇನ್ನಿತರ ಕಾಯಿಲೆಗಳೇನಿದೆ ಆ ಒಂದು ಫೋಟೋ ಮತ್ತೆ ಆ ಒಂದು ಏನು ಬ್ಯಾಂಕ್ ಡೀಟೇಲ್ಸ್ ಅಥವಾ ಆ ಒಂದು ವಿಚಾರಗಳು ಏನಿದೆ ನೋಡಿ, ಅಂದ್ರೆ ಏನ್ ಕಾಯಿಲೆ ಇದೆ, ಏನ್ ಸಮಸ್ಯೆ ಇದೆ, ಎಷ್ಟು ಹಣ ಬೇಕು, ಇದೆಲ್ಲವನ್ನ ಮಾಹಿತಿಯನ್ನ ಮೊದಲನೇದಾಗಿ ಹೋಗಿ ನಮ್ಮ ಪೊಲೀಸ್ ಕಮಿಷನರ್ ಅವರಿಗೆ ತೋರಿಸಿ ಹೇಳಿ ಮನವಿಯನ್ನ ಮಾಡಿಕೊಡಿ. ನಾವು ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ, ನಿಧಿ ಸಂಗ್ರಹ ಮಾಡ್ತಾ ಇದ್ದೇವೆ, ನಿಮ್ಮ ಪರ್ಮಿಷನ್ ಕೊಡಿ ಅನ್ನುವಂಥದ್ದು.
ಈ ಪರ್ಮಿಷನ್ ಅವ್ರು ಕೊಟ್ಟಾಗ ತದನಂತರ ಇಂತಹ ಸಮಸ್ಯೆಗಳು ಯಾವುದು ಕೂಡ ಬರಲ್ಲ. ನನ್ನ ಒಂದು ಅನಿಸಿಕೆ ಜೊತೆಗೆ ನನ್ನ ಒಂದು ಸಣ್ಣ ಒಂದು ಸಲಹೆ ಕೂಡ ನಾನು ಕೊಡ್ತಾ ಇರುವಂತದ್ದು. ಯಾರು ಬಂದ್ರು ಕೂಡ ಎಸ್ ನಾವು ಅಧಿಕೃತವಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಖಿತಾ ಅವರು ಹೇಳಿದ್ರು ನಮ್ಗೆ ಈ ತರ ಕರಿತಾ ಇದಾರೆ ಎಂತ ಮಾಡೋಣ ಅಂತ, ನೀವು ಬರ್ಬೇಕಿತ್ತು ಅಂತ ನನ್ನ ಇದ್ ಮಾಡ್ತಾ ಇದ್ರು. ಇವತ್ತು ನಾನ್ ಮತ್ತೆ ನಿಖಿತಾ ಬರ್ಬೇಕಂತ ಇದ್ದಿತ್ತು ಅಲ್ಲಿಗೆ. ನಾನು ಬೆಂಗಳೂರಲ್ಲಿ ಇದ್ದೀನಿ. 1ನೇ ತಾರೀಕಿಂದ ನಾನು ಆ ಕಡೆ ಬರ್ತಾ ಇದ್ದೀನಿ. ಈ ಒಂದು ವಿಚಾರವನ್ನ ಮಾಡಿಸಿರಿ. ಯಾಕಂದ್ರೆ ಕೆಲವು ವಿಚಾರಗಳಲ್ಲಿ ನಾವು ಎಲ್ಲದನ್ನು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸರ್ಕಾರ ಅಥವಾ ನಮ್ಮ ಪೊಲೀಸ್ ಇಲಾಖೆ ಅಂತ ಬಂದಾಗ ಅವರು ಕೂಡ ಕಷ್ಟ ಪಡ್ತಾ ಇದ್ದಾರೆ ರಾತ್ರಿ ಹಗಲು ಅಂತ ಹೇಳಿ ಕೆಲಸ ಮಾಡಿದಾಗ ಕೆಲವು ವಿಚಾರಗಳು ಬರುತ್ತೆ. ಹಾಗಾಗಿ ಕೆಲವು ತಂಡಗಳು ಬಂದಾಗ ಎಲ್ಲರನ್ನು ಕೂಡ ನಾವು ನೋಡಿ, ಈಗ ನಿಮ್ಮ ತಂಡ ನಮ್ಮ ಕಣ್ಣೆದುರು ಬಂದಿದೆ, ನಿಮ್ಮ ತಂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದೆ, ನೀವು ಹೇಳ್ತೀವಿ 4-5 ತಂಡಗಳಿದೆ ಅನ್ನುವಂಥದ್ದು. ಎಲ್ಲವೂ ಕೂಡ ನಮಗೆ ರೆಕಗ್ನಿಷನ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಎಲ್ಲವೂ ಕೂಡ ಪರಿಗಣೆಗೆ ಅಲ್ಟಿಮೇಟ್ಲಿ ಕೊನೆಯದಾಗಿ ಸಿಗಲ್ಲ ಅಲ್ವಾ? ಇದು ನಮ್ಮ ಸಮಾಜದಲ್ಲಿ ಎಲ್ಲ ಬೆರಳುಗಳು ನಮ್ಮ ಕೈಗಳಲ್ಲಿ ಎಲ್ಲ ಬೆರಳುಗಳು ಒಂದೇ ರೀತಿ ಇರಲ್ಲ. ಸೊ ಈ ರೀತಿ ಇದ್ದಾಗ ಪ್ರಶ್ನೆ ಮಾಡೋದು ಸಹಜ ಆಗುತ್ತೆ. ಹಾಗಾಗಿ ಇದನ್ನ ಅಧಿಕೃತ ಆಗ್ಬೇಕು ಅಂತ ಹೇಳಿದಾಗ ನೇರವಾಗಿ ಮೊದಲನೇದಾಗಿ ಪೊಲೀಸ್ ಕಮಿಷನರ್ಗೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಆ ಭಾಗದ ಪೊಲೀಸ್ ಸಿಬ್ಬಂದಿಗಳಿಗೆ ತಿಳಿಸಿದ್ರೆ ಅಧಿಕೃತವಾಗಿರುವಂತಹ ಒಂದು ಪತ್ರ ತಮ್ಗಳಲ್ಲಿ ಇದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಅನ್ನೋದು ನನ್ನ ಒಂದು ಸಣ್ಣ ಸಲಹೆ. ಓಕೆ, ಥ್ಯಾಂಕ್ ಯು. ಜೊತೆಗೆ ತಮ್ಮ ಒಂದು ಕೆಲಸ ನಿಜವಾಗ್ಲೂ ಕೂಡ ಇಡೀ ನಮ್ಮ ಸಮಾಜ ಹೆಮ್ಮೆ ಪಡುವಂತಹ ಕೆಲಸ, ಹೆಮ್ಮೆ ಆಗುತ್ತೆ ತಮ್ಮ ಕೆಲಸಕ್ಕೆ. ಮತ್ತೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದು ಮಾಡ್ಲಿ. ಓಕೆ ಓಕೆ, ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂಡ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಅವರೇ. ಓಕೆ, ಇದು ಪ್ರದೀಪ್ ಅವರ ಮಾತುಗಳು. ಅಂದ್ರೆ ಈ ಮಹಾಗಣಪತಿ ಸೇವಾ ಟ್ರಸ್ಟ್ ಏನಿದೆ ಈ ಟ್ರಸ್ಟ್ ನ ಪ್ರಮುಖರು ಅಲ್ವಾ? ಓಕೆ ಓಕೆ, ಹೆಮ್ಮೆ ಆಗುತ್ತೆ ತಮ್ಮಗಳ ಕೆಲಸಕ್ಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? KR ಶೆಟ್ಟಿ ಅಡ್ಡಿಯರ್ಬದು. KR ಶೆಟ್ಟಿ ಅವರು, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ಮೊದಲಾಗಿ ನಮ್ಮ ಕುಡ್ಲ ಚಾನಲ್ಗೆ ಧನ್ಯವಾದವನ್ನು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತವರನ್ನು ಗುರುತಿಸಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡ್ಲಿಕ್ಕೆ ಪ್ರೇರಣೆಯನ್ನ ಕೊಡುವಂತ ಕೆಲಸವನ್ನ ನೀವು ಮಾಡ್ತಿದ್ರಿ. ನಿಮ್ಗೆ ಮೊದಲನೇದಾಗಿ ಧನ್ಯವಾದಗಳು. ಮತ್ತೆ ನಿಖಿತನವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಪರಿಚಯ ಆದದ್ದೇ ಸೇವಾ ಜೀವನದಲ್ಲಿ. ಕಳೆದ ಕೋವಿಡ್ ಟೈಮ್ ಅಲ್ಲಿ ನಮ್ಮ ದರ್ಶನ್ ಎಂಬ ಪುಟ್ಟ ಮಗುವಿಗೋಸ್ಕರ 4 ವರ್ಷದ ಮಗು ಬ್ಲಡ್ ಕ್ಯಾನ್ಸರ್ ಇಂದ ಇರುವಂತಹ ಸಂದರ್ಭದಲ್ಲಿ ಆಗ ಕೂಡ ಶಿಬರೂರು ಜಾತ್ರೆಯಲ್ಲಿ ಇವರು ಇದೇ ರೀತಿ ವೇಷ ಹಾಕಿದವರು ಬೇರೆ, ಆದ್ರೆ ಅದ್ರ ಜೊತೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಆ ಮಗುವಿಗೆ ಸಾಧಾರಣ 1 ಲಕ್ಷ ಚಿಲ್ಲರೆ ಮೊತ್ತವನ್ನ ಒಟ್ಟು ಮಾಡಿಕೊಟ್ಟಿದ್ದಾರೆ. ಆ ನಂತರ ನಿರಂತರ ಸೇವಾ ಪಯಣದಲ್ಲಿ ಒಟ್ಟಿಗೆ ಇದ್ದುಕೊಂಡು ಕಳೆದ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಹಿಂದೂ ಸಂರಕ್ಷಣಾ ಸಮಿತಿ ಬಡವರಿಗೆ ಕಿಟ್ ನೀಡಿದಂತ ಸಂದರ್ಭದಲ್ಲಿ ಕೂಡ ಇವರು ದಿನ ಪ್ರತಿ ಸುಮಾರು 25 ದಿನಗಳ ನಿರಂತರ ಅಭಿಯಾನದಲ್ಲಿ ಇವರು ಪಾಲ್ಗೊಂಡು ಒಂದು ಎಲ್ರಿಗೂ ಅಚ್ಚುಮೆಚ್ಚಿನ ಪ್ರೀತಿಯವರಾಗಿದ್ದಾರೆ. ಇನ್ನು ಮುಂದೆ ಇವರ ಸೇವಾ ಜೀವನ ಹೀಗೆ ನಿರಂತರವಾಗಿರ್ಲಿ. ಮತ್ತೆ ಇವರಿಂದ ಪ್ರೇರಿತರಾಗಿ ಇನ್ನಷ್ಟು ಯುವತಿಯರು ಸಮಾಜ ಸೇವೆ ಮಾಡುವ ಮೂಲಕ ಬಡ ಜನರ ಉದ್ಧಾರಕ್ಕಾಗಿ ದುಡಿಯಲಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು ಸರ್. ತಮ್ಮ ಒಂದು ಕೆಲಸದ ಮೇಲೆ ನಮ್ಗಳಿಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ತಾವುಗಳು ಕೂಡ ತಮ್ಮ ಒಂದು ಸಂಘ ಸಂಸ್ಥೆಯ ಮೂಲಕ ತಾವುಗಳು ಅನೇಕ ಜನರ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅನೇಕ ಸಹಾಯ ಹಸ್ತವನ್ನ ತಾವುಗಳು ಕೂಡ ಕೊಡ್ತಾ ಇದ್ದೀರಾ. ಹೆಮ್ಮೆ ಆಗ್ತಿರುವಂತಹ ವಿಚಾರ. ತಾವುಗಳು ಇಲ್ಲ ನಿತಿನನ್ನ ಏನ್ ಹೇಳ್ಬೇಕಂತ ಹೇಳಿದ್ರೆ ಈ ಬಡವರಿಗೆ ಏನಾದ್ರೂ ಸ್ಪಂದಿಸ್ಬೇಕು ಅನ್ನೋಂತ ಒಂದು ಮನಸ್ಸು ಬರುವುದು ಏನಂತ ಹೇಳಿದ್ರೆ ತಿಂಗಳಿಗೆ ಒಂದು 7-8 ಸಾವಿರ ದುಡಿಯುವಂತ ಯುವತಿಯರಿಗೆ ಈ ಮನಸ್ಸಿಂದಾಗಿ ಇವತ್ತು ಅದೆಷ್ಟೋ ಸಂಸ್ಥೆಗಳು ಹುಟ್ಕೊಂಡಿದೆ. ಕಷ್ಟದಲ್ಲಿರುವವರಿಗೆ ಅದೆಷ್ಟೋ ಸ್ಪಂದನೆಯನ್ನ ನೀಡ್ತಾ ಇದೆ. ಸಮಾಜದಲ್ಲಿರುವ ಎಲ್ಲ ಕಷ್ಟದವರಿಗೆ ಸ್ಪಂದನೆಯನ್ನು ನೀಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೆಲವರಿಗಾದ್ರೂ ಸ್ಪಂದನೆ ನೀಡುವಂತ ಒಂದು ಯೋಗ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಿಜವಾಗಿ ದೊಡ್ಡದು. ಮತ್ತೆ ನಾವು ಮಾಡುದು ಏನಿದ್ರು ಅದು ಹನಿ, ಎಲ್ಲರೂ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ. ಹಾಗೆ ಎಲ್ರು ಇಂತಹ ಸಂಘ ಸಂಸ್ಥೆಗಳು ಮಾಡುವಂತ ಸೇವಾ ಜೀವನದಲ್ಲಿ ಕೈ ಜೋಡಿಸಿದ್ರೆ ಇದರಿಂದಾಗಿ ಅನೇಕ ನಾವು ನೀಡುವುದು 100 ರೂಪಾಯಿ ಆಗಿರ್ಬೋದು, ಆದ್ರೆ ಅದೇ 100 ರೂಪಾಯಿಯನ್ನ ಒಂದು 100 ಜನ ನೀಡಿದ್ರೆ ಅದು 10,000 ಆಗುತ್ತೆ. ಅದು ಅವರಿಗೆ ಒಂದು ಮನೆಯ ಬೆಳಕಾಗ್ಲಿಕ್ಕೆ ಅದು ಉಪಯೋಗ ಆಗ್ಬಹುದು. ಹಾಗಾಗಿ ಎಲ್ಲರ ಹತ್ರನು ಮನವಿ ಮಾಡ್ಕೊಳ್ಳೋದು ಇಂಥ ಸಂಘ ಸಂಸ್ಥೆಗಳು ಈ ಸೇವಾ ಪಯಣವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ. ಯಾಕಂತ ಹೇಳಿದ್ರೆ ಕೆಲವರಿಗೆ
ಮನೆಯಲ್ಲಿ ಕೂತು ಏನಾದ್ರೂ ಬಡವರಿಗೆ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಆದ್ರೆ ವೇದಿಕೆ ಇರುವುದಿಲ್ಲ. ಇಂಥ ವೇದಿಕೆಗಳನ್ನು ಉಪಯೋಗಿಸಿಕೊಂಡು ಅವರ ಜೊತೆಗೆ ಕೈ ಜೋಡಿಸುವ ಮೂಲಕ ಜನರ ಸೇವೆ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. KR ಶೆಟ್ಟಿ ಅವರು ಅನೇಕ ಸಮಾಜಮುಖಿಯಾಗಿರುವಂತಹ ಒಳ್ಳೆ ಕೆಲಸಗಳನ್ನ ತಾವು ಕೂಡ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಾ. ಈ ಕಷ್ಟ ಅನ್ನುವಂಥದ್ದು ಕಷ್ಟ ಇದ್ದವರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ನಿಜವಾಗಿರುವಂತಹ ಮಾತು ಇದು. ಜೊತೆಗೆ ತಾವುಗಳು ಮಾಡುವಂತ ಕೆಲಸವನ್ನು ದೇವರು ಮೆಚ್ತಾನೆ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ KR ಶೆಟ್ಟಿ ಅವರೇ ಕರೆ ಮಾಡಿದ್ದಕ್ಕೆ. ಜೊತೆಗೆ ತಾವುಗಳು ಕೂಡ ಈ ಹೆಣ್ಮಕ್ಳ ಹಿಂದಿರುವಂತಹ ಶಕ್ತಿಗಳು ಕೂಡ ಒಂದು ಅಣ್ಣನಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಕೂಡ ಬೇಕಾಗಿರುವಂತದ್ದು ಇಂತಹ ಹೆಣ್ಮಕ್ಳಿಗೆ. ಹಾಗಾಗಿ ಇಂತಹ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ, ಅದೆಷ್ಟೋ ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇದ್ದಾರೆ. ಒನ್ಸ್ ಅಗೇನ್ ಧನ್ಯವಾದಗಳು KR ಶೆಟ್ಟಿ ಅವರಿಗೆ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಇನ್ನು ಮುಂದಕ್ಕೆ ನಾನು ದಯಮಾಡಿ ಈ ಮಗುವಿನ ತಂದೆಯ ಜೊತೆ ಕೂಡ ನಾನು ಮಾತಾಡಬೇಕು. ರಾಜೇಶ್ ಅವ್ರ ಜೊತೆ ನನ್ನ ಟೆಕ್ನಿಕಲ್ ಟೀಮ್ ದಯಮಾಡಿ ಕನೆಕ್ಟ್ ಮಾಡಿ ರಾಜೇಶ್ ಅವರಿಗೆ, ಅಂದ್ರೆ ಈ ಮಗುವಿನ ತಂದೆಯ ಜೊತೆ ಕೂಡ ನಾನು ಮಾತಾಡಬೇಕು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಎಸ್. ಅದೇ ರೀತಿ ಈ ಒಂದು ಪುಟ್ಟ ಮಗು ಅಂದ್ರೆ 7 ತಿಂಗಳ ಪುಟ್ಟ ಮಗು, ಈ ಮಗುವಿಗೆ ಇರುವಂತಹ ಕಾಯಿಲೆ ಅಂತ ಹೇಳಿದ್ರೆ 7 ತಿಂಗಳಿಗೆ ಈ ಹೆಣ್ಣು ಮಗು ಜನಿಸಿರ್ತದೆ. ಈ ಹೆಣ್ಣು ಮಗುವಿಗೆ ಇರುವಂತಹ ಕಾಯಿಲೆ ಪ್ರೀ ಮೆಚ್ಯೂರಿಟಿ ಆಗಿರುವಂತಹ ಕಾರಣ ಈ ಮಗು ಒಂದು ಕಾಯಿಲೆಯಿಂದ ಬಳಲ್ತಾ ಇದೆ. ಹಾಗಾಗಿ ಇದೀಗ ಈ ಮಗು ಬೆಂಗಳೂರಿನಲ್ಲಿದೆ, ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಟರ್ ಆಸ್ಪತ್ರೆಯಲ್ಲಿ ಈ ಮಗು ಚಿಕಿತ್ಸೆ ಪಡಿತಾ ಇದೆ. ಈ ಮಗುವಿನ ಚಿಕಿತ್ಸೆಗೋಸ್ಕರ ಈ ಒಂದು ತಂಡ ಶ್ರಮ ವಹಿಸಿರುವಂತದ್ದು, ಈ ಹೆಣ್ಮಕ್ಳು ಶ್ರಮ ವಹಿಸಿರುವಂತದ್ದು. ಅದೇ ರೀತಿ ಈ ಮಗುವಿಗೆ ಚಿಕಿತ್ಸೆಗೋಸ್ಕರ ಒಂದು 15ರಿಂದ 18 ಲಕ್ಷ ರೂಪಾಯಿಗಳು ಬೇಕಾಗುತ್ತೆ. 17ರಿಂದ 18 ಲಕ್ಷ ರೂಪಾಯಿಗಳು ಈ ಮಗುವಿನ ಚಿಕಿತ್ಸೆಗೋಸ್ಕರ ಬೇಕಾಗುತ್ತೆ. ಹಾಗಾಗಿ ಸಹೃದಯ ದಾನಿಗಳು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ತುಳುವರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಸಹಾಯ ಹಸ್ತವನ್ನ ನೀಡಬೇಕಾಗಿ ನಾವು ಕಳಕಳಿಯ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಆ ತಂದೆಯ ಜೊತೆ ನಾನು ನೇರವಾಗಿ ಮಾತಾಡಬೇಕು. ಸದ್ಯದ ಪರಿಸ್ಥಿತಿಯ ಬಗ್ಗೆ, ಮಗು ಯಾವ ರೀತಿ ಇದೆ ಅನ್ನುವಂಥದ್ದು. ನನ್ನ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಅವರು. ರಾಜೇಶ್ ಅವರು ನಮಸ್ತೆ ಸರ್. ನಮಸ್ತೆ ರಾಜೇಶ್. ನಮಸ್ತೆ ರಾಜೇಶ್ ಪೂಜಾರಿ ಅವರೇ. ಓಲರ್ ಸರ್ ಇತ್ತೆ ಬ್ಯಾಂಗ್ಳೂರುಲ್ಲರೇ? ಹಾ ಸರ್, ಏನಿತ್ತೆ ಬ್ಯಾಂಗ್ಳೂರಲ್ಲ ಪೋಡಿತ್ತೆ ಹಾಸ್ಪಿಟ್ಲಿಗೆ ಜಸ್ಟ್ ನಿಕ್ಲ ಪ್ರೋಗ್ರಾಮ್ ಗೋಸ್ಕರ ಹೋಗಿದ್ದೆ. ಓಕೆ ಎಸ್ ಸರ್. ಇತ್ತೆ ನಮ್ಮ ಬಾಲೆ ಇಂಚುಂಡು ಸರ್ ಪಲ್ಲೆ ಸರ್ ಈ ವಿಚಾರ ಇಂಕ್ಲು ಜನಕ್ಲ ದುಂಬುಗು ದಿವೋಡು ಪಂದಲ್ಲ ಅವೈತೋ ಜನಕ್ಲು ಕಾರ್ಯಕ್ರಮ ತೂಂದುಲ್ಲೇರ್ ಈ ಪ್ರಾಮಾಣಿಕమైన ಅಂಚಿನ ಪ್ರಯತ್ನ ಅವಡು ಈ ನಮ್ಮ ಬಾಲೆನ ಒರಿಪವನ ಅಂಚಿನ ಐತೊಟ್ಟಿಗೆ ಐತ ಆರೋಗ್ಯ ನಲಾತು ದುಂಬುಗು ನಮ್ಮ ಸಮಾಜಡ್ ಸಾಧನೆ ಮಾಡ್ಕೊಡೋ ಬಾಲೆ ಐಕ್. ಎಸ್ ಸರ್, ಪಾತೆರ್ಲಿ ಸರ್. ಖಂಡಿತ ಸರ್. ಬಾಲೆ ಪ್ರೀ ಮೆಚ್ಯೂರ್ಡ್ ಒಂಜಿ 7 months ಡೆಲಿವರಿ ಆಂಡ್ ಎಮರ್ಜೆನ್ಸಿ ಪಂಡ ಇಲ್ಲದ ಅಲ್ಪ ಒಂಜಿ ಸ್ಮಾಲ್ ಕ್ಲಿನಿಕ್ ಇತ್ತನ ಅಲ್ಪ ಲೆಟ ಹೋಯ್ನಿ ಜಸ್ಟ್ ಚೆಕಪ್ ಗಂತ ಅಂಚ ಆ ಡಾಕ್ಟರ್ ಪಂಡೇರು ಎಮರ್ಜೆನ್ಸಿ ಡೆಲಿವರಿ ಆಪುಂಡು ಪಂಡದು ಅಪ್ಪ 7 months ರನ್ನಿಂಗ್ ಡೆಲಿವರಿ ಹ್ಯಾಂಡ್ ಆ ಟೈಮುಡು ಡಾಕ್ಟರ್ನ ಸಜೆಷನ್ ಪ್ರಕಾರ ನಾರ್ಮಲ್ ಡೆಲಿವರಿ ಮಂತ್ ಮಾತಾಂಡು ಎಮರ್ಜೆನ್ಸಿ ಬಾಲ್ಯದ ಸಿಚುವೇಶನ್ ಕ್ರಿಟಿಕಲ್ ಉಂಡು, ತುಂಬಾ ಲಿಟಿಗೇಷನ್ ಉಂಡು ಪಂಡ ಬಾಲೆಗೊಂತ ಎಮರ್ಜೆನ್ಸಿಗೆ NICU ಶಿಫ್ಟ್ ಮನ್ಪೊಡು ಪನ್ಪನ ಒಂದು ಸಲಹೆ ಮಂತೇರು. ಸೊ ಅಂಚ ಬಾಲೆ ಫ್ರೀ ಮೆಷಿನ್ 930 ಗ್ರಾಮ್ ಇತ್ತನು ಬಾಲೆ. ಆ ಬಾಲೆಗೆ ಇನ್ಕ್ಯುಬೇಟರ್ ಎಮರ್ಜೆನ್ಸಿ NICU ಬೋರ್ಡ್ ಪಂಡದು ಅಕ್ಲು ಆಸ್ಟೇರ್ ಪನ್ಪನ ಒಂದು ವೈಟ್ ಫೀಲ್ಡ್ ಹಾಸ್ಪಿಟಲ್ ಉಂಡು ಅಡೆ ಶಿಫ್ಟ್ ಮಂತೇರು. ಅಂಚ ಆ ಡಾಕ್ಟರ್ ಪಂಡೇರು ಬಾಲೆ ಮಸ್ತ್ ಖರ್ಚಾಪುಂಡು 17 ಲಕ್ಷ ಮಟ್ಟ ಆಪುಂಡು. ಬಾಲೆ ಪ್ರೀ ಮೆಚ್ಯೂರ್ ಆಯ್ನ ಹಿಡಿದು 45 to 50 days ಮಿನಿಮಮ್ ಪಂಡ ಈ ಟೈಮ್ ತೂಪಂಕ್ಲು ಈ ದಿನ ಉಪ್ಪೋಡ್ ಆಪುಂಡು ಈತ ಖರ್ಚಾಪುಂಡು ಪಂಡೇರು. ಅಂಚ ಎಂಕ್ಲೆಗ್ ಆತೊಂಜಿ ಅನುಕೂಲ ಇಜ್ಜಿದೆ ಪಂಡ ಯಾನೊಂಜಿ ಅಮೆಜಾನ್ ಕಂಪನಿ ಒಂಜಿ ಬ್ಯಾಂಗ್ಳೂರು ಡೆಲಿವರಿ ಬೆಲೆ ಮಂತೊಂದುಲ್ಲ. ಡೆಲಿವರಿ ಬಾಯ್ ಅದು ಕೆಲಸ ಮಾಡ್ತದಲ್ಲ ಅಮೆಜಾನ್ ಅಡತೆ ಹಂದು ಸರ್. ಸೊ ಅಮೌಂಟ್ ಮನ್ಪರ ಆಯಪ್ಪು ಜಿ ಪಂಡದು ಎಂಕ್ಲೊಂಜಿ ನಮ್ಮ ದಾನಿ ನಕ್ಲ ಸಹಾಯ ಬೊಕ್ಕ ಸಮಸ್ತ ಕುಡ್ಲ ಸಮಸ್ತ ಸಂಘಟನೆ ತುಂಬಾನೇ ಇಂಕ್ ಕಾಲ್ ತುಂಬಾ ಜನ ಹೆಲ್ಪ್ ಮಂತೊಂದುಲ್ಲ ಇರ್ದಮಟ ಅಂಡ ನನ್ನಾತ ಸಪೋರ್ಟ್ ಬೋರ್ಡ್ ಇಂಕ್ ಉಡುಪಿ ಆಡು ಕುಡ್ಲ ಸಮಸ್ತ ಮಾತಿರ್ಲ ಇಂಕ್ ಕಾಲ್ ಮಂತದ ಒಂಜಿ ಸಹಾಯ ಮಂತೊಂದುಲ್ಲರೆ ಅಂಚನೆ ಆ ಕೊರಗಜ್ಜ ಕಟ್ಟಿಲ್ಲಪ್ಪ
ಆಶೀರ್ವಾದ ಉಂಡು ಪನೊಂದು ಭರವಸೆ ಎಲ್ಲ ಕೊರೊಂದುಲ್ಲೆರ್. ಸರ್ ಏ ಒಂದು ಇತ್ತೆ ಬಾಲ್ ಎತ್ತೆ ಹಾಸ್ಪಿಟಲ್ ಉಂಡು ಸರ್ ಏಪ ಅಡ್ಮಿಟ್ ಮಲ್ದಿತ್ತೀನಿ ಒಂದು ಪಂಡಾರಿರ ಬಾಲೆ ಡೆಲಿವರಿ ಆಯ್ನಿ 28 ಸರ್ ಲಾಸ್ಟ್. ಓಕೆ ಇತ್ತೆ ಓಕೆ ಸರ್ ಓಕೆ ಇತ್ತೆ ನಮ್ಮ ಕೈಟ್ ದಾಲೇಜಿ ಮಾತ ದೇವರ ಕೈಟ್ ಉಪ್ಪುನಂಚಿನ ವಿಚಾರ ಆಯ್ತು ಒಟ್ಟಿಗೆ ನಮ್ಮ ಸಮಾಜದ ದುಂಬೂಡು ಉಪ್ಪುನಂಚಿನ ವಿಚಾರ ಇತ್ತೆ ಸದ್ಯಗ 17-18 ಲಕ್ಷ ರೂಪಾಯಿ ಬೋರ್ಡ್ ಪಂತೀರಿ ಡಾಕ್ಟರ್ ಅತೆ ಬಾಲೆ ಒರಿ ಪೋಡಣ್ಣಗ ಇತ್ತ ಸದ್ಯ ನಿಕಲ್ನ ಒಂಜಿ ಹೋರಾಟದ ಅದೊಂದು ಈ ವಿಚಾರದ ಓಡೆಮುಟ್ಟ ನಿಕುಲು ಎತ್ತದಾರೆ ಸರ್ ಈ ಒಂಜಿ ಹೋರಾಟದ ಜರ್ನಿ ಈ ಒಂಜಿ ದಾರಿ ಓಡೆಮುಟ್ಟ ಎತ್ತದಾರೆ ಪಣ ಜನಕ್ಲ ದುಂಬುಗ ದಿವಡ ಹಾಕೊಂಡು ಪಣಗ ಈ ಒಂಜಿ ವಿಚಾರ ಒಂದು ಕಾರ್ಯಕ್ರಮ ಮಾತ್ರ ಅತ್ ಈ ಒಂಜಿ ಪೊಣ್ಣು ಮಗಲ್ ಮಲ್ತಿನಂಚಿನ ಒಂಜಿ ಪುಣ್ಯದ ಬೇಲೆ ಆ ಬೆಲೆನ್ ತೂಪೋಡು ಆಯ್ತು ಒಟ್ಟಿಗೆ ಆ ಬೇಲೆ ಸರಿಯಾದ ದಾರಿಡು ಪೋಡು ಆಯ್ತು ಒಟ್ಟಿಗೆ ಈ ಒಂಜಿ ಬಾಲ್ಯದಾದ ಉಂಡು ನಮ್ಮ ಅಕಲ್ನದಾದ ಪ್ರಯತ್ನದ ಉಂಡು ಆ ಪ್ರಯತ್ನಲ ಫಲಿಸೋಡು ಬಂಪನಂಚಿನ ವಿಚಾರ ಆಯ್ತು ಒಟ್ಟಿಗೆ ನಮ್ಮ ಸಮಾಜಡ್ ನಿಕುಲ್ಲ ಬರ್ಪನಂಚಿನ ಕಷ್ಟ ಆಯ್ತೊಟ್ಟಿಗೆ ಆ ಬಾಲ್ಯದ ಒಂಜಿ ಜೀವ ಬಾಲ್ಯ ಉರಿಯೋಡು ಆಯ್ತೊಟ್ಟಿಗೆ ನಿಕಲ ಕಷ್ಟಲ ಒಂಚೂರು ಪರಿಹಾರ ಆಡು ಬಂಪನಂಚಿನ ಒಂಜಿ ಪ್ರಾಮಾಣಿಕ ಏನಂಚಿನ ಉದ್ದೇಶ ಓಡೆಮುಟ ಈ ಒಂಜಿ ಜರ್ನಿ ನಿಕುಲು ಎತ್ತಿದಾರು ಪನ್ನಗ ಈ ಒಂಜಿ 17-18 ಲಕ್ಷ ಬೋರ್ಡು ಪನ್ನಗ ನಿಕುಲು ಓಡೆಮುಟ ಒಂದವನಂಚಿನ ಶಕ್ತಿ ಮಲ್ತಾರ್ ದಾದಾಪುರ ಆನ್ಸರ್ ದಯಪಣಗ ಜನ ಕುಲ್ತು ಒಂದಿಲ್ಲ ಸಹಾಯ ಬೋರ್ಡ್ ಆತನ ಐಕ್ಯ ಪಡೋದಕ್ಕೆ ಏನೊಂದಿಲ್ಲ. ಎಸ್ ಖಂಡಿತ ಸರ್ ದಯಪಂಡ ಇರಮಟ ಎಂಕ್ಲೆಗ್ 7 ಲಕ್ಷ ಮುಟ್ಟ ಎಂಕ್ಲೆಗ್ ಕಲೆಕ್ಷನ್ ಆತಂಡು. ನನ್ನಕು ಮಲ್ಲ ಮಟ್ಟದ ಅಮೌಂಟ್ ಕಲೆಕ್ಷನ್ ಆವರುಂಡು. ನನ್ನ ಏರು ಮತ್ತ ಈ ಪ್ರೋಗ್ರಾಮ್ ತಗೊಂಡುಳ್ಳರು ಖಂಡಿತ ಹೆಂಗ್ ಸಹಾಯ ಮಂತ್ಲೆ ನಿಖಲ್ನ ಆಶೀರ್ವಾದ ನಿಖಲ್ನ ಒಂಜಿ ಆಶೀರ್ವಾದ ನಿಖಲ್ನ ಸಹಕಾರ ಬಾಲೆ ಇತ್ತೆ ವರ್ಮನತ 30 ಗ್ರಾಮ್ ಇತ್ತಿನ ಬಾಲ್ ಇತ್ತೆ 1 ಕಿಲೋ ಮುಟ್ಟ ಅದು 1 ಕಿಲೋ 100 ಗ್ರಾಮ್ ಮುಟ್ಟ ಬೈದಲು. ಓಕೆ 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 ಎಡ್ಡೆ ವಿಷಯ ಒಂದು ಖಂಡಿತ. ಸೊ ಇಂಚೆ ನಿಖಲ ಆಶೀರ್ವಾದ ಸಹಾಯ ನೆರವು ಇಂಚನೆ ಪಂಡದೆ ಮಾತಾ ನಮ್ಮ ತುಳುನಾಡು ನಮ್ಮ ಮಾತಾ ಜನಗಳಿಗೆ ನಮ್ಮ ಏನೊಂದುಲೆ. ಓಕೆ 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 ಸರಿ ಸರಿ ಇತ್ತೊಂಜಿ 7 ಲಕ್ಷ ಮುಟ್ಟ ಒಂದವನಿಟ್ಟು ಶಕ್ತಿ ಕೊಡ್ತಿರ್ದೇವ್ರಿ ನನಲಾತದ ನನ್ನ ದುಂಬುಗಿತ್ತೆ 18 ಲಕ್ಷ ಮುಟ್ಟ ಬೋರ್ಡ್ ಹಾಕೊಂಡು ಈ ಸಂದರ್ಭ ಎಸ್ ನಮ್ಮ ಮಾತಾ ತುಳುವೇರಲು ತೂಂದುಲ್ಲ ಕಾರ್ಯಕ್ರಮ ತುಳುನಾಡದ ಕುಲು ಎಡ್ಡೆ ಮನಸ್ಸು ಏಪಲ್ಲ ಕೈ ಬುಡುಪುಜೇರ್ ಪಂಪನಂಚಿನ ನಂಬಿಕೆ ಖಂಡಿತ ಏನು ಪಂಪ ಬೇತೆ ತುಂಬಾ ಸಂಘಟನೆಗಳು ತುಂಬಾ ಸೇವಾ ಮನೋಭಾವ ಉಪನಗಳು ಮಸ್ತ್ ತುಂಬಾ ಜನನೇ ಹೆಲ್ಪ್ ಮಾಡ್ತಿದ್ದಾರೆ. ನನಾತ್ ಹೆಲ್ಪ್ ಬೋರ್ಡ್ ನನ್ನ ಬೇತ ಕಟ್ಟಿಡ್ದು ಪಂಪದು ಏನು ಇದ ಕೂಡ ಮಸ್ತ್ ಜನ ಕೈ ಪತ್ತಿದ್ದಾರೆ ಸಂಘ ಸಂಸ್ಥೆಗಳು ಮಾತ್ರ ಎಸ್ಪೆಷಲಿ ನಮ್ಮ ಮಾತಾ ಕುಡ್ಲದ ಮಕ್ಕಳು. ಓಕೆ 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 ರಾಜೇಶ್ವರ ಒಂಜಿ ಎಸ್ ದೇವರ ಬಣ್ಣಗ ಅತ ನಮ್ಮ ಮನುಷ್ಯರಾದ ಪುಟ್ಯ ಮಾಡಿಬೇಕು ನಮ್ಮ ಕಷ್ಟ ಬರ್ಕೊಂಡು ಅಂಡ್ ದೇವರ ಏಪಲ ಕೈ ಬಿಡು ಪೂಜೆ ಒಂಜಿ ನಂಬಿಕೆ ನಮ್ಮ ಉಂಡು ಆ ನಂಬಿಕೆ ನಮ್ಮ ಬದುಕೊಂದಿಲ್ಲ ಅಂಚ ಒವೇ ಕಾರಣಗ್ಲ ನಂಬಿಕೆನ ಕಳ್ಳೆ ಹೊಡಿಚಿ ಬಂದಂಚಿನ ವಿಚಾರ ದೇವರು ಉಲ್ಲೇರು ಅಂಡ್ ದೇವ್ರು ಬೇತೆ ರೂಪಡ್ ಬರ್ಪೇರು ನಿಜವಾದ್ಲು ನಮ್ಮ ಕಾರ್ಯಕ್ರಮ ತುಪ್ಪನಂಚಿನ ವೇತೋ ತುಳುವೇರು ಉಲ್ಲೇರು ಇರ್ನ ಈ ಕಷ್ಟ ಸಹಾಯ ಮಲ್ಪೇರು ಬಂಪಂಚಿನ ನಂಬಿಕೆ ಹಿಂಕೊಂಡು ನಾವು ದೇವ್ರು ಸರ್ ನಾವೇನೇ ಪನ್ಪುನಿ ಬೊಕ್ಕಾಯ್ತೊಟ್ಟಿಗೆ ನನ್ನ ದುಂಬಗ್ ಈ ಕಾರ್ಯಕ್ರಮ ಇರ್ನ ಬ್ಯಾಂಕ್ ಡೀಟೇಲ್ಸ್ ಇಂಕ್ಲು ಪಾಡುವ ಸ್ವತಃ ಇರ್ನ ಬ್ಯಾಂಕ್ ಡೀಟೇಲ್ಸ್ ದಯ ಮಲ್ತದ ನಮ್ಮ ತುಳುವೇರು ಅಕಲ್ನ ಕೈ ಟಾಪಿನಂಚಿನ ಎಲ್ಲೆಲ್ಲೇ ಸಹಾಯ ಮಲ್ತನ ಹನಿ ಹನಿ ಗೂಡಿದರೆ ಹಳ್ಳ ಪನ್ಪಂಚಿನ ಪಾತ್ರ ಎಲ್ಲೆಲ್ಲೇ ಸಹಾಯ ಮಲ್ತನ ದಯ ಬಾಲೆ ಒರಿಯೋಡು ಆಯ್ತು ಬೊಕ್ಕ ನಮ್ಮ ಸಮಾಜದ ಮಲ್ಲ ಮಟ್ಟಡ ನಮ್ಮ ಸಾಧನದ ರೂಪಡೆ ಈ ಬಾಲೆ ನಮ್ಮ ತೂಗೋಡು ನನ್ನ ದುಂಬಗ್ ಅಂಚ ಮಾತೆಲ್ಲ ತುಳುವೇರು ಪ್ರಯತ್ನ ಮಲ್ಪೇರು ಪಂಪಂಚಿನ ನಂಬಿಕೆ ಹಿಂಕೊಂಡು ಓಕೆ ರಾಜೇಶ್ವರ ನನ್ನ ಥ್ಯಾಂಕ್ ಯು ಸರ್ ಸೊಲ್ಮೇಲು ಅಂಡ್ ಎಡ್ಡೆ ದೇವರು ಒಂಜಿ ಪಾತ್ರ ಅಲ್ಪ ಕುಲ್ದಿನ ಮೆಗ್ದಿನ ತುಂಬಾ ಏನು ತುಂಬಾನೇ ಕರೆಡ್ತು ಕ್ಲೇಗ್ ಏನು ಇನ್ನ ಪರಣ ವರ್ಡ್ ಇಜ್ಜಿ ಕೊಂಡ್ರೆ ಕರೆಡ್ತು ಅಕ್ಲೆ ಫ್ಯೂಚರ್ಗೆ ಅಕ್ಲ ಮಾತಾ ಬೇಲೆಗೆ ಖಂಡಿತ ಎನ್ನ ಹೃದಯ ಪೂರ್ವವಾದ ಅಕ್ಲೇನು ಕೈ ಮುಗಿಯೊಂದಿಲ್ಲ ಅಕ್ಲೆಗೆ ಖಂಡಿತ ಅಕ್ಲ ಫ್ಯೂಚರ್ ಖಂಡಿತ ಎನ್ನಲ್ಲ ಮಗಳು 6 ಜೋಕ್ಲ ಕೊಂಜೋಕ್ಲು ಖಂಡಿತ ಎನ್ನ ಮಗಳೆಲ್ಲ ಇಂಚ ಒಂದು ಸಮಾಜ ಸೇವೆಗೆ ಖಂಡಿತ ಬ್ಯೂಟಿಫುಲ್ ಸರ್ ಬ್ಯೂಟಿಫುಲ್ ಪಾತೆರ ಬಾರಿ ಖುಷಿ ಅಂಡಿ ಸರ್ ಖಂಡಿತ ನಿಜವಾಗ್ಲ ಪಂಜೋಕ್ಲಾಗ್ಲೆ ತೂದ ಇಂಕ ಅನ್ಸುಡು ಮಾತಾ ಕೊಂಡ್ಲು ಇಂಚಿಂದ ಬೇಲೆಡ್ ಬರೋಡು ಮಾತೆಲ್ಲ ದೇ ಬರೋಡು ಕೊಂಡ್ತು ಎಲ್ಲ ಈ ಮುಖಾಂತರ ಅಕ್ಲ ರೆಡ್ಡಿ ಜನ ಮುಖಾಂತರ ಏನಕ್ಕೇನು ಓಕೆ ಓಕೆ ಸರ್ ಒಂಜಿ ರಾಜೇಶ್ವರ ಒಂದು ಫಸ್ಟ್ ಪುಣ್ ಮಗಳೇ ಫಸ್ಟ್ ಬಾಲೆನೆ ಒಂದು ಇಜ್ಜಿ ಒಂದೆನ್ನ ಫಸ್ಟ್ ಬಾಲೆ ಬರ್ತದ ಕತ್ತಿನ 1 ವರ್ಷದ ದುಂಬು
ಉಂದು 1 lakh ಹಾಸ್ಪಿಟಲ್ 9 months ಕಂಪ್ಲೀಟ್ ಆದಿತ್ತು ಡಿಲೇ ಆ್ಯಂಡ್ ಬಾಲೆಲ್ಲ ಇಂಕ್ಲಿಗೆ ತಿಕ್ಕಿಜಿ ಮಸ್ತ್ ಏನ ಬಾಲೆಗೋಸ್ಕರ ಸಿಕ್ಕಾಪಟ್ಟೆ ಖರ್ಚು ಮತ್ತು ಸಿಕ್ಕಾಪಟ್ಟೆ ಕಷ್ಟ ಬೈದೆ ಫಸ್ಟ್ ಬಾಲೆ ಆಂಡ್ ಬಾಲೆ ಅದೇ ಬೇರೆ ಇಂಕ್ಲ ಕೈಕ್ ಕೊರಿಯರ್ ಅಂಡ ಉಸಿರು ಕೊರಿಜೇರ ಆ ಬಾಲೆಗೆ ಒಂದು ರಟ್ನೆ ಬಾಲೆ ಒಂದುಲ ಇಂಕ ತುಂಬಾ ಕನಸರು ತುಂಬಾ ಪಂಡದ ಈ ಬಾಲೆಲ್ಲ ಇಂಚಾಂಡ್ जी सर ಈ ಅಪ್ಪಗ ದೇವರು ಕೈ ಬಿಡುದು ಪೋಡು ಅಂಡ ನನ್ನ ಕೈ ಬಿಡು ಪೂಜೆ ಮಾಡೋ ನಂಬಿಕೆ ಉಂಡು ಆ ನಂಬಿಕೆಡೆ ಮುಕ್ಲು ತಿಬ್ಬಡದ ಕ್ಷೇತ್ರಡ್ ಈ ಒಂಜಿ ಸೇವೆ ಮಾಡ್ತೀನಿ ಏಪಲ ದೈವ ಕೈ ಬಿಡು ಪೂಜೆ ಮಾಡೋ ನಂಬಿಕೆ ಆ ನಂಬಿಕೆಡೆ ನಿಕ್ಲು ಬೇರೆ ಎಸ್ ರಾಜೇಶ್ವರ ಯಾನ್ ಥ್ಯಾಂಕ್ ಯು ರಾಜೇಶ್ವರ ಜಾಸ್ತಿ ನನ್ನ ಪಾತ್ರದ ಇರೆಗ್ ಬೇಜಾರು ಮಾಡ್ಕೊಂಡು ಅಂಚಿನ ವಿಚಾರ ಎಂಕ್ಲೆ ಗಿಜ್ಜಿ ಪ್ರಾಮಾಣಿಕమైన ಅಂಚಿನ ಪ್ರಯತ್ನ ಮಾಡು ಮಾ ತುಳುವೇರ್ನ ದುಂಬಗ ದೀತ ನಮ್ಮ ಜನಕಲ್ನ ದುಂಬಗ ದೀತ ಅಕುಲು ಉಲ್ಲೇರು ಅಕುಲು ಸಹಾಯ ಮಲ್ಪೇರ್ ಪಂಡ ನಂಬಿಕೆ ಎಂಕೊಂಡು ಸೊಲ್ಬೇಲೆ ರಾಜೇಶ್ವರ ಸೊಲ್ಬೇಲೆ ಇದು ರಾಜೇಶ್ವರ್ ಬಾಲ್ಯದ ಪಪ್ಪ ಕಾಲ್ ಮಾಡ್ತೀನಿ ಅಂಚಿನ ವಿಚಾರ ಮಗುವಿನ ತಂದೆ ಕಾಲ್ ಮಾಡಿದ್ರು ಮಾತಾಡಿದ್ದೇವೆ ಏನು ಸಮಸ್ಯೆ ಅನ್ನುವಂಥದ್ದು ಅಂತ ಬಂದಾಗ ಈ ಮಗುವಿಗೆ 17ರಿಂದ 18 ಲಕ್ಷ ರೂಪಾಯಿಗಳು ಬೇಕಾಗುತ್ತೆ ಆ ಒಂದು ಕುಟುಂಬ ಈ ಹಿಂದೆ ಕೂಡ ಸೋತಿದೆ ಒಂದು ಬಾರಿ ಈಗ ಮತ್ತೊಮ್ಮೆ ದೇವರು ಪರೀಕ್ಷೆಯನ್ನ ಕೊಟ್ಟಿದ್ದಾರೆ ಆ ಪರೀಕ್ಷೆ ನಮ್ಗಳ ಮಾನವೀಯತ ಪರೀಕ್ಷೆ ಕೂಡ ಹೌದು ನಮ್ಗಳಲ್ಲಿರುವಂತಹ ಮಾನವೀಯ ಗುಣ ಏನಿದೆ ಅವುಗಳ ಪರೀಕ್ಷೆ ಕೂಡ ಆಗುತ್ತೆ ಸೊ ಹಾಗಾಗಿ ಪ್ರಾಮಾಣಿಕವಾಗಿರುವಂತಹ ಸೇವೆಯಲ್ಲಿ ಈ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಪ್ರಾಮಾಣಿಕವಾಗಿರುವಂತಹ ಸೇವೆಯ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಜೊತೆಗೆ ಆ ಒಂದು ಮಗುವಿನ ಒಂದು ಸಣ್ಣ ಒಂದು ಭಾವಚಿತ್ರ ಒಂದ್ಸಲ ನಮ್ಗೆ ಹಾಗಲ್ಲ ಮನಸ್ಸು ಬರಲ್ಲ ಆದ್ರೂ ಕೂಡ ಒಂದ್ಸಲ ವೀಕ್ಷಕರಿಗೋಸ್ಕರ ಆ ಮಗುವಿನ ಪರಿಸ್ಥಿತಿಯನ್ನ ನೋಡಿ ಆದ್ರೂ ಕೂಡ ದಯಮಾಡಿ ಒಂದ್ಸಲ ಪ್ರೇ ಮಾಡಿ ತದನಂತರ ಆ ಮಗುವಿನ ಇದು ಮಗು ಸಾಕು ಥ್ಯಾಂಕ್ ಯು ಸಾಕು ತೆಗಿರಿ ಓಕೆ ಆ ಮಗು ಜಾಸ್ತಿ ನಾನು ಅದನ್ನ ಹಾಕುವಂತ ಮನಸ್ಸು ಕೂಡ ಇಲ್ಲ ನಮ್ಗಳಲ್ಲಿಗೆ ಅದನ್ನ ನೋಡಿ ತಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಯಾರಿಗೂ ಕೂಡ ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಆ ಮಗುವಿನ ಪರಿಸ್ಥಿತಿಯನ್ನ ತೋರಿಸ್ಬೇಕು ಅದು ನೈಜ ಪ್ರಯತ್ನ ಸೊ ಅದಕ್ಕೋಸ್ಕರ ನಾನು ತೋರಿಸಿದೆ ಇನ್ನು ಮುಂದಕ್ಕೆ ದಯಮಾಡಿ ಒಳ್ಳೆಯ ಮನಸ್ಸಿರುವವರು ಒಂದು ಯೋಜನೆ ಸಫಲತೆ ಆಗ್ಬೇಕು ಅಂತ ಹೇಳಿದ್ರೆ ಆ ಮಗುವಿನ ಜೀವ ಉಳಿಬೇಕು ಪ್ರಾಣ ಉಳಿಬೇಕು ಅಂತ ಹೇಳಿದ್ರೆ ಆ ಒಂದು ತಂದೆ ಅಸಹಾಯಕರಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ನಾವುಗಳು ಸಹಾಯ ಹಸ್ತವನ್ನು ನೀಡಬೇಕಾಗುತ್ತೆ ಆ ತಂದೆಯ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ದಯಮಾಡಿ ಎಸ್ ಇದು ರಾಜೇಶ್ ಕೆ ಅವರು ಕರ್ನಾಟಕ ಬ್ಯಾಂಕ್ ಬನಕಲ್ ಮೂಡಿಗೆರೆ ಜೊತೆಗೆ ಅಕೌಂಟ್ ನಂಬರ್ 069251366800701 ಅಕೌಂಟ್ ನಂಬರ್ 069203036680701 ಇದು ಅಕೌಂಟ್ ನಂಬರ್ ಜೊತೆಗೆ ಇನ್ನು IFSC ಕೋಡ್ ಇದೆ KARB 0000069 000069 ಜೊತೆಗೆ ಗೂಗಲ್ ಪೇ ನಂಬರ್ ನೋಡಿ 9449248259 ಫೋನ್ ಪೇ ಕೂಡ ಅದೇ ನಂಬರಲ್ಲಿದೆ 9449248259 ಇದು ಗೂಗಲ್ ಪೇ ಮತ್ತು ಫೋನ್ ಪೇ ಈಗ ಆ ಒಂದು ಬಡ ಕುಟುಂಬ ಏನಿದೆ ಅಸಹಾಯಕರಾಗಿರುವಂತಹ ಕುಟುಂಬ ಏನಿದೆ 7 ಲಕ್ಷ ರೂಪಾಯಿಗಳನ್ನು ಹೊಂದಿಸುವಂತಹ ಶಕ್ತಿ ಇಷ್ಟರವರೆಗೆ ಆ ದೇವರು ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಕೊಡ್ತಾರೆ ಅದು ತಮ್ಮಗಳ ರೂಪದಲ್ಲಿ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸಹೃದಯ ಬಂಧುಗಳು ದಾನಿಗಳು ಈ ಸಹಾಯ ಹಸ್ತದಲ್ಲಿ ಈ ಒಂದು ಹೋರಾಟದಲ್ಲಿ ತಾವುಗಳು ಜೊತೆಯಾಗಿರ್ತೀರ ಅನ್ನುವಂತಹ ನಂಬಿಕೆ ಆ ನಂಬಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿರುವಂಥದ್ದು ಇದು ಅಕೌಂಟ್ ನಂಬರ್ ಇಲ್ಲಿದೆ ಎಸ್ ಇದು ಅಕೌಂಟ್ ನಂಬರ್ ನಮ್ಗಳ ಕೈಯಲ್ಲಿ ಇರುವಂಥದ್ದು ಇನ್ನು ದೇವರ ಕೈಯಲ್ಲಿ ಇರುವಂಥದ್ದು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ನನ್ನ ಕಳಕಳಿ ವಿನಂತಿ ಅನೇಕ ಕರೆಗಳು ಬರ್ತಾ ಇದೆ ಇನ್ನು ಮುಂದಕ್ಕೆ ಕರೆಗಳನ್ನು ಸ್ವೀಕಾರ ಮಾಡ್ತೇನೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನರೇಶ್ ಅವರು ಎಲ್ಲಿಂದ ಸರ್ ಮಂಗಳೂರಿಂದ ಮಾತಾಡಿ ಸರ್ ಮಾತಾಡಿ ನರೇಶ್ ಅವರೇ ಓಕೆ ತಮ್ಮ ಸದಸ್ಯರು ಮಾತಾಡಿ ಸರ್ ನಮಸ್ತೆ ಮಾತಾಡಿ ಸರ್ ನರೇಶ್ ಅವರೇ ನಮಸ್ತೆ ಹೇಳಿದ್ರು ತಮ್ಮ ಮಹಾಗಣಪತಿ ಸೇವಾ ಟ್ರಸ್ಟ್ನ ಸದಸ್ಯರು ಎಸ್ ಸರ್ ಮಾತಾಡಿ ಸರ್ ಮತ್ತೆ ವಿಷಯ ಒಂದು ಸರ್ ಇಂಚಿನ ಬೇಲೆ ಬಂಪುನಾಗ
ಮಾತೆಲ್ಲ ಮಸ್ತ್ ಪೊಣ್ಣುಡು ನನಾತ್ ದುಮ್ಮು ಬರಡು ಮಸ್ತ್ ಆಸೆ ಮಂತೊಂದಿಲ್ಲ ದಾದಂಡ ರಾಜಶೇಖರನ ಪಾತ್ರೆಗೆ ಮಸ್ತ್ ಬೇಜಾರ್ಲ ಒಂದಿಂದು ಅತೆ ನಿಜ 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 ಎಸ್ ಸರ್ ಎಸ್ ಹಲೋ ಎಸ್ ಸರ್ ಎಸ್ ಸರ್ ನಿಜ ನಿಜವೇನ ಪಾತ್ರ ಸರ್ ಅಂಚನೆ ಇರು ಅರ್ನ ಟೀಮ್ ದ ಸದಸ್ಯರು ಸೊ ಅಂಚೊಪ್ಪನಾಗ ನಿಖುಲ್ ಮಾಲ್ತಿನ ಅಂಚಿನ ಪ್ರಾಮಾಣಿಕ ಪ್ರಯತ್ನ ದೇವರುಲೇರು ಅಂಡ್ ಆ ಬಾಲೆ ಉರಿಯೋಳು ಅಂಚಿನ ಒಂಜಿ ಕಳಕಳಿ ಅಂಡ್ ನಿಖಲ್ನ ಒಂಜಿ ಸಮಾಜ ಕಟ್ಟುನಂಚಿನ ಕೆಲಸ ಅದೊಂದು ದೇವರ ಮೆಚ್ಚುನಂಚಿನ ಕೆಲಸ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ 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 ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ ಆದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ ಕೊನೆಯದಾಗಿ ನಾನು ನಿಖಿತಾ ಅವ್ರ ಜೊತೆ ಹೋಗ್ತೇನೆ ಕೊನೆಯದಾಗಿ ವೀಕ್ಷಕರಿಗೆ ಜೊತೆಗೆ ಅಟ್ ದ ಸೇಮ್ ಟೈಮ್ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಕೂಡ ತಮ್ಮ ಕಡೆಯಿಂದ ಒಂದು ಸಂದೇಶ ಕೂಡ ಬೇಕು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆ ಮಗುವಿನ ತಂದೆ ಕೂಡ ಮಾತಾಡಿದ್ದಾರೆ ತಾವುಗಳು ಭಾವುಕರಾಗಿದ್ದೀರಾ ನಾನು ನೋಡಿದ್ದೇನೆ ಎಸ್ ಇದು ದೇವರ ಆಟ ಅನ್ನುವಂಥದ್ದು ಅಂಡ್ ದೇವರಿದ್ದಾರೆ ಪ್ರತಿ ಬಾರಿ ದೇವರು ಕೈ ಬಿಡಲ್ಲ ಒಂದ್ ಬಾರಿ ಕೈ ಬಿಟ್ಟು ಪರೀಕ್ಷೆ ಮಾಡ್ತಾನೆ ತದನಂತರ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ ಆ ನಂಬಿಕೆಗಳಲ್ಲೇ ನಾವುಗಳು ನೀವುಗಳು ಇರುವಂತದ್ದು ಎಸ್ ಸರ್ ನಿಖಿತಾ ಅವರು ಕೊನೆಯದಾಗಿ ಸಂದೇಶ ಏನಿಲ್ಲ ಅಂದ್ರೆ ಈಗಿನ ಹೆಣ್ಣು ಮಕ್ಕಳೇ ಎಷ್ಟು ಎಲ್ಲ ಸ್ಟೈಲ್ ಫ್ಯಾಷನ್ ಜೀನ್ಸ್ ಮತ್ತೆ ಟೆಂಪಲ್ಗೆ ಹೋಗುವಾಗ ಸಹ ಜೀನ್ಸ್ ಅದೆಲ್ಲ ಈಗಿನ ಕಾಲದವರು ಹಾಕ್ಬಾರ್ದಂತ ನಮ್ಮದೊಂದು ವಿನಂತಿ ಈಗ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಚೂಡಿದಾರ್ ಟಾಪ್ ಎಲ್ಲ ಹಾಕ್ಬಹುದು ಜೀನ್ಸ್ ಎಲ್ಲ ಹಾಕ್ಬಾರ್ದು ಅದೊಂದು ಸ್ವಲ್ಪ ನಮ್ಮದು ವಿನಂತಿ ಅಂದ್ರೆ ನಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ ಏನು ಆದ್ರೆ ಸ್ವಲ್ಪ ಈ ಮುಖಾಂತರ ಅದ್ರ ವಿನಂತಿ ಮಾಡ್ತೇವೆ ಅಂದ್ರೆ ನಮ್ಮ ಇದು ನಾವೇ ಸಂಪ್ರದಾಯ ನಾವೇ ಬೆಳೆಸಬೇಕು ನಿಜ 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 ಹಾಗೆ ಕೊನೆಯದಾಗಿ ಜೊತೆಗೆ ಆ ಒಂದು ಮಗುವಿನ ವಿಚಾರದಲ್ಲಿ ತಾವು ತಮ್ಮ ಕೆಲಸವನ್ನ ಮಾಡಿದರೆ ಪ್ರಾಮಾಣಿಕವಾಗಿ ಎಲ್ಲ ವೀಕ್ಷಕರಿಗೆ ಜೊತೆಗೆ ಎಲ್ಲರಿಗೂ ಕೂಡ ತಮ್ಮ ಒಂದು ಸಂದೇಶ ಕೊನೆಯದಾಗಿ ಎಲ್ಲರೂ ಸಹ ಆ ಮಗನ ಮಗುವಿಗೆ ಒಂದು ಹೆಲ್ಪ್ ಮಾಡ್ಲಿ ಹೌದು ಅಕೌಂಟಿಗೆ ಒಂದು ಆದಷ್ಟು ಸಹಾಯ ಮಾಡಿ ಅಂತ ನಾವೊಂದು ಕೇಳ್ಕೊಂಡು ಈ ಮುಖಾಂತರ ನಾವು ವಿನಂತಿ ಮಾಡ್ತಿದ್ದೇವೆ ಆದಷ್ಟು 50 ರೂಪಾಯಿ ಆದ್ರೂ ಪರವಾಗಿಲ್ಲ ಹಾಕ್ಲಿ ಅಂದ್ರೆ ಒಂದು 50 ಸೇರಿದ್ರೇನೆ ಎಸ್ ಮೇಡಮ್ ಕೊನೆಯದಾಗಿ ದೀಪ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಎಲ್ಲರೂ ಸಹ ಮಗುವಿನ ಜೀವ ಉಳಿಸ್ಬೇಕು ಅವರು ಮಗುವಿನ ತಂದೆ ಇರುವಾಗ ನಂಗೆ ನಿಜವಾಗ್ಲೂ ಅಂತ ಬೇಜಾರಾಯ್ತು ಮೊದಲ ಮಗು ಸಹ ಅಂದ್ರೆ ಅವರ ಕೈಯಲ್ಲಿ ಇರ್ಲಿಲ್ಲ ಅನಂತರ ಎರಡನೇ ಮಗು ಸಹ ಈಗ ಜೀವನ್ ಮರಣದ ನಡುವೆ ಹೋರಾಡ್ತಾ ಇದೆ ಹಾಗೆ ಎಲ್ಲ ನೋಡ್ತಾ ಇರುವ ವೀಕ್ಷಕರ ಹತ್ರ ಒಂದು ವಿನಂತಿ ನಿಮ್ಮಲ್ಲಾದ ಒಂದು ಕೈಯಲ್ಲಾದ ಒಂದು ಸಹಾಯ ಆ ಮಗುವಿಗೆ ಮಾಡಿ ಅಂತ ನಮ್ಮಲ್ಲಿ ವಿನಂತಿ. ನಿಜ 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 ಮೇಡಮ್ ನಿಜ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು. ತಮ್ಮ ಕರೆಗಳನ್ನ ಸ್ವೀಕರಿಸಲಿಕ್ಕೆ ಆಗಿಲ್ಲ ಅಂತ ಬಂದಾಗ ದಯಮಾಡಿ ಕ್ಷಮಿಸಬೇಕು. ಒಳ್ಳೆ ಮನಸ್ಸಿಂದ ಕರೆ ಮಾಡಿದ್ದೀರಾ, ಧನ್ಯವಾದಗಳು. ಜೊತೆಗೆ ಅನೇಕ ಕರೆಗಳ ಜೊತೆ ಅನೇಕ ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಜೊತೆಗೆ ಒಂದು ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ, ಅವರು ಗೂಗಲ್ ನಂಬರ್ ಕಳಿಸಿದ್ರೆ ಹಣ ಕಳಿಸೋರಿಗೆ ಕೂಡ ಸುಲಭ ಅನ್ನುವಂಥದ್ದು. ಗೂಗಲ್ ಪೇ ನಂಬರ್ ಬಹುಶಃ ಅವರು ಕಳಿಸಿದ್ದಾರೆ ಅಲ್ವಾ? ಗೂಗಲ್ ಪೇ ನಂಬರ್ ಎಸ್ ಇದು ಓಕೆ ಎಸ್, ಇಲ್ಲಿ ಗೂಗಲ್ ಪೇ ನಂಬರ್ ಕಳಿಸಿದ್ದಾರೆ ಅವರು 9449248259. ಅಂದ್ರೆ ಗೂಗಲ್ ಪೇ ನಂಬರ್ ಕಳಿಸಿದ್ರೆ ಹಣ ಕಳಿಸೋರಿಗೆ ಸುಲಭ ಅನ್ನುವಂತ ಮೆಸೇಜ್ ಅನ್ನ ಹಾಕಿದ್ದಾರೆ. ಇದು ಗೂಗಲ್ ಪೇ ನಂಬರ್, ಜೊತೆಗೆ ಅಲ್ಲಿ ಫೋನ್ ಪೇ ನಂಬರ್ ಇದೆ, ಜೊತೆಗೆ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇದೆ, ಜೊತೆಗೆ IFSC ಕೋಡ್ ಅಕೌಂಟ್ ನಂಬರ್ ತಾವು ನೋಡ್ತಾ ಇದ್ದೀರಾ. ಇದು ರಾಜೇಶ್ ಅವರು, ಅವರ ಮಗು 7 ತಿಂಗಳ ಪುಟ್ಟ ಕಂದಮ್ಮ, ಹೆಣ್ಣು ಮಗು, 7 ತಿಂಗಳ ಹೆಣ್ಣು ಮಗು. ಪ್ರಿಮೆಚುರಿಟಿ ಆಗಿರುವಂತಹ ಕಾರಣ ಲೋ ಬರ್ತ್ ಅನ್ನುವಂಥದ್ದು, ಅಂದ್ರೆ 930 ಗ್ರಾಮ್ಸ್ ತೂಕ ಮಗುವಿನ ತೂಕ ಇರುವಂಥದ್ದು. ಹಾಗಾಗಿ ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಪ್ರಿಮೆಚುರಿಟಿ ಆಗಿರುವಂತಹ ಕಾರಣ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಸಂದರ್ಭ ನಾವುಗಳು ನಮ್ಮ ಮಾನವೀಯತೆಯ ಪರೀಕ್ಷೆ ಅಂತ ಅಂದ್ಕೊಂಡು ಈ ಒಂದು ಮಗುವಿನ ಒಂದು ಉಳಿಸುವಂತಹ ದೃಷ್ಟಿಯಲ್ಲಿ, ಜೊತೆಗೆ ಅವರ ತಂದೆ ತಾಯಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವುಗಳು ಅದರ ಜೊತೆ ಕೈ ಜೋಡಿಸಬೇಕು ಅನ್ನೋದು ನಮ್ಗಳ ಕಳಕಳಿಯ ವಿನಂತಿ. ಎಸ್ ಇದು ದಯಮಾಡಿ ನಮಗೆ ನಂಬಿಕೆ ಇದೆ, ನಮ್ಮ ತುಳುನಾಡಿನ ಜನರು, ನಮ್ಮ ನಾಡಿನ ಜನರು ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನುವಂಥದ್ದು. ಈ ಒಂದು ಅಭಿಯಾನದ ಜೊತೆ ಭವತಿ ಭಿಕ್ಷಾನ್ ದೇಹಿ ಅನ್ನುವಂಥದ್ದು, ನಾವು ಒಳ್ಳೇದು ಮಾಡಿದ್ರೆ 100% ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋಂಥ ನಂಬಿಕೆ. ಸೊ ಹಾಗಾಗಿ ಅಸಹಾಯಕರಾಗಿರುವಂತಹ ತಂದೆ ಆ ರಾಜೇಶ್ ಅವರು ಹೇಳಿದಂತಹ ಮಾತು, ಪ್ರಥಮ ಮಗುವನ್ನು ಕೂಡ ಇದೇ ರೀತಿ ಕಳೆದುಕೊಂಡಿದ್ದೇವೆ ನಾವು, ಇದು 2ನೇ ಮಗು, ಮತ್ತೆ ದೇವರು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಆ ಪರೀಕ್ಷೆ ಇದೀಗ ಅವರಿಗೆ ಮಾತ್ರ ಅಲ್ಲ, ನಮ್ಗಳಿಗೂ ಕೂಡ ಇರುವಂಥದ್ದು. ನಾವುಗಳು ಕೂಡ ಯಾವ ರೀತಿ ಮಾನವೀಯತೆಯಲ್ಲಿ ಇದ್ದೇವೆ ಅನ್ನುವಂಥದ್ದು ಕೂಡ ಈ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ 18-17 ಲಕ್ಷ ರೂಪಾಯಿಗಳು ಅಂತ ಬಂದಾಗ ನಮ್ಮ ಸಹೃದಯ ದಾನಿಗಳಿಗೆ ಅಥವಾ
ನಮ್ಮ ತುಳುನಾಡಿಯವರಿಗೆ ದೊಡ್ಡ ವಿಷಯ ಅಲ್ಲ ಅನ್ನೋಂಥ ಬಹುಶಃ ನನ್ನ ಒಂದು ವಿಚಾರ, ಮಾನವೀಯತೆ ನೆಲೆಯುಳ್ಳವರಿಗೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನು ಮಾಡೋಣ, ಮಗು ಉಳಿಸುವಂತಹ ಜೊತೆಗೆ ಸಮಾಜದಲ್ಲಿ ಇನ್ನು ಮುಂದಕ್ಕೆ ಬೆಳೆದು ಸಾಧಕರಾಗಿ ನಮ್ಮ ಕಣ್ಣ ಮುಂದೆ ಬರಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಆ ತಂದೆ ಒಂದು ಹೆಸರು ಮಾತನ್ನ ಹೇಳಿದ್ರು, ಆ ಮಗು ಉಳಿಬೇಕು, ಜೊತೆಗೆ ಆ ಮಗು ದೊಡ್ಡದಾದ್ಮೇಲೆ ಆ ಹೆಣ್ಮಗಳನ್ನ ಇದೇ ರೀತಿ ಸಮಾಜ ಸೇವೆಯಲ್ಲಿ ಸೇವಾ ಕಾರ್ಯಗಳಿಗೆ ನಾನು ಕಳಿಸ್ತೇನೆ ಅನ್ನುವಂಥದ್ದು ಇದು ಮೆಚ್ಚುವಂತ ಕೆಲಸ. ಇದು ತಾವುಗಳು ಮಾಡಿರುವಂತ ಇಂಪ್ಯಾಕ್ಟ್ ನಿಜವಾಗ್ಲೂ ಕೂಡ. ಹಾಗಾಗಿ ನಮ್ಮ ಸಮಾಜ ಬೆಳಿಬೇಕು, ಸಮಾಜ ಕಟ್ಟುವಂತ ಕೆಲಸಗಳು ಆಗಬೇಕು. ಆ ಸಮಾಜ ಕಟ್ಟುವಂತ ಕೆಲಸಗಳಲ್ಲಿ ಈ ಹೆಣ್ಮಕ್ಳು ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇದನ್ನ ನಮ್ಮ ಸಮಾಜದ ಮುಂದಕ್ಕೆ ನಾನು ತೋರಿಸಬೇಕಾಗಿತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ. ಅಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಇಬ್ರು ಸಿಸ್ಟರ್ಗಳಿಗೆ, ನಮ್ಮ ದೀಪ ಅವರಿಗೆ ಜೊತೆಗೆ ನಿಖಿತಾ ಅವರಿಗೆ ಅಂಡ್ ತಮ್ಮ ಇಡೀ ಮಹಾಗಣಪತಿ ಸೇವಾ ಟ್ರಸ್ಟ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಅಂಡ್ ಅದೇ ರೀತಿ ವೀಕ್ಷಕರು ಕಾರ್ಯಕ್ರಮವನ್ನು ನೋಡ್ತಾ ಇದ್ರ, ಇನ್ನು ತಮ್ಗಳ ಕೆಲಸ ಪ್ರಾಮಾಣಿಕವಾಗಿರುವಂತ ಕೆಲಸ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅಂಡ್ ಎಲ್ರಿಗೂ ಕೂಡ ಒಳ್ಳೆದಾಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಇಡೀ ಸಮಾಜಕ್ಕೆ ಮಾದರಿಯಾಗಿರುವಂತಹ ಹೆಣ್ಮಕ್ಳು ಇವರು. ಇಂತಹ 10-15 ಸಂಘ ಸಂಸ್ಥೆಗಳು ಬರಲಿ, ಇಂತಹ ಒಂದು 20-50 ನಿಖಿತಾ ಅವರು, ದೀಪ ಅವರು ಬರಲಿ ಅಂಡ್ ಇಂಥ ಒಂದು ಅಸಹಾಯಕರಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದು ದಾರಿದೀಪವಾಗಲಿ ಅನ್ನುವಂಥದ್ದು ನಮ್ಗಳ ಒಂದು ಆಶಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.